ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलाय श्रीगुरुन् वैष्णवांश्च। नमो भगवते श्रीरूपं साग्रजातं सहगणरघुनाथान्वितं ज्ञानाञ्जनशलाकया साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे, ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವು ಏನನ್ನ ನೋಡಿದ್ವಿ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನಿನ್ನಿನ ಅಧ್ಯಾಯ 1 ನಾವು ಸಮರಿ ಅದರ ಒಂದು ನೋಡ್ಲಿಕ್ಕೆ ಹೋದ್ರೆ ಒಂದು ಏನಾಗಿದೆ ಹಾಗಿದ್ರೆ ನಿನ್ನೆ ಯಾರಾದರೂ ಹೇಳ್ತೀರಾ? ನಿನ್ನಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ಒಂದ್ 2-3 ಪಾಯಿಂಟ್ ಯಾರಿಗೆ ಗೊತ್ತಿದೆ ಯಾರಾದರೂ ಶೇರ್ ಮಾಡ್ಕೋಬಹುದು. ಮೊದಲನೇ ಅಧ್ಯಾಯದಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ದೇವೆ ಅನ್ನುವಂತಹದ್ದು. ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಗೊತ್ತಿರೋದು ಸರಿಯೋ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ. ಓಕೆ, ಸೊ ಯಾರಾದ್ರೂ ಶೇರ್ ಮಾಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೊದಲನೇ ಅಧ್ಯಾಯದಲ್ಲಿ ವಿಷಾದ ಯೋಗ ಅಂತ ಮಾಡಿದ್ರಿ ಪ್ರಭುಜಿ. ಅದ್ರಲ್ಲಿ ಧೃತರಾಷ್ಟ್ರ ಫಸ್ಟ್ ವಿಚಾರಣೆ ಮಾಡ್ತಾರೆ, ಆಮೇಲೆ ನಂತರ ದುರ್ಯೋಧನನ ಭಯ ಹೇಗಿರುತ್ತೆ ಅಂತ ಹೇಳುವಂತದ್ದು, ದುರ್ಯೋಧನನ ಭಯ ಅಂತ ಹೇಳುವಂತದ್ದು. ಸರಿ, ಮತ್ತೆ ದುರ್ಯೋಧನನ ಭಯ ಹೇಗಿದೆ ಅಂತ ತಿಳಿಸಿದ್ರು. ಮತ್ತೆ ಪಾಂಡವರ ಕಡೆ ಯಾವ್ಯಾವ ಒಂದು ಆಯುಧಗಳಿತ್ತು, ಶಂಖಗಳ ಬಗ್ಗೆ ತಿಳಿಸಿದ್ರಿ ಪ್ರಭುಜಿ. ಯಾವ್ಯಾರು ಕೃಷ್ಣ 5 ಜನ ಶಂಖವನ್ನು ಓದಿದ್ರು, ಆ ರೀತಿ ಹಲವಾರು ಪಾಂಡವರ ಕಡೆ ಇರುವಂತವ್ರು ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು ಶಂಖವನ್ನು ಓದಿದ್ರು, ಅದನ್ನೆಲ್ಲ ತಿಳಿಸಿದ್ರಿ ಪ್ರಭುಜಿ. ಆಗ ಕೌರವರ ಕಡೆ ಸೈನ್ಯ ಎಷ್ಟಿದೆ, ಪಾಂಡವರ ಕಡೆ ಸೈನ್ಯ ಎಷ್ಟಿದೆ, ಆ ರೀತಿಯ ಒಂದು ಇಂಟ್ರಡಕ್ಷನ್ ಕೊಟ್ರಿ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಏಕೆ ಮೊದಲನೇದಾಗಿ ನಾವು 3 ಜನರ ಪ್ರತಿಕ್ರಿಯೆಯನ್ನ ನೋಡಿದ್ವಿ ಅಲ್ವಾ? ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಧರ್ಮಕ್ಷೇತ್ರ ಮತ್ತೆ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತೆ ಪಾಂಡವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಅವನನ್ನು ಕೇಳ್ತಾ ಇದ್ದಾನೆ. ಅಲ್ಲಿ ವಿಷಬೀಜ ಬಿತ್ತಾನೆ, ಅಂದ್ರೆ ಮಾತ್ಸರ್ಯವನ್ನ ಬಿತ್ತಾನೆ. ಅದಾದ್ಮೇಲೆ ದುರ್ಯೋಧನ ಹೋಗ್ತಾನೆ, ದ್ರೋಣಾಚಾರ್ಯರ ಹತ್ರ ಹೇಳ್ತಾನೆ, ನೋಡಿ ನಿಮ್ಮ ಚತುರ ಶಿಷ್ಯನಾದ ದೃಷ್ಟದ್ಯುಮ್ನ ಇದ್ದಾನೆ, ಇವನ ದೃಷ್ಟದ್ಯುಮ್ನ ಮಗ ನಿಮ್ಮ ದೃಷ್ಟದ್ಯುಮ್ನ. ಸೊ ಅವನು ಸೇನಾಧಿಪತಿ ಆಗಿರ್ತಾನೆ. ಅವನ ಬಗ್ಗೆ ನೋಡಿ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗ ದೃಷ್ಟದ್ಯುಮ್ನ ಅಲ್ಲಿ ಧನ್ಯವಾದಗಳು ಮಾತಾಜಿ. ಸೊ ಅಲ್ಲಿ ಇದ್ದಾನೆ ಅಂತ ಅವನು ನೆನಪು ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ದೃಷ್ಟದ್ಯುಮ್ನ ಹುಟ್ಟಿರುವುದೇ ದ್ರೋಣಾಚಾರ್ಯರನ್ನ ಕೊಲ್ಲಲಿಕ್ಕೋಸ್ಕರ. ಅದು ಒಂದು ವಿಷಯ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಯುದ್ಧ ಸ್ಟಾರ್ಟ್ ಮಾಡ್ಲಿಕ್ಕೆ ಭೀಷ್ಮಾಚಾರ್ಯರು ಶಂಖವನ್ನ ಊದ್ತಾರೆ. ಅದಾದ ನಂತರ ಎಲ್ರಿಗೂ ಖುಷಿ ಆಗತ್ತೆ. ಅಲ್ಲಿ ದುರ್ಯೋಧನಿಗೆ ಖುಷಿ ಆಗತ್ತೆ, ಓ ಭೀಷ್ಮಾಚಾರ್ಯ ರೆಡಿ ಇದ್ದಾರೆ ಯುದ್ಧ ಮಾಡ್ಲಿಕ್ಕೆ, ತನ್ನ ಪರವಾಗಿ ನಿಂತಿದ್ದಾರೆ. ದ್ರೋಣಾಚಾರ್ಯರು ಸಹಿತ ತನ್ನ ಪರವಾಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಅವರು ಅಂತಹ ಒಂದು ದ್ರೌಪದಿಯ ವಸ್ತ್ರಾಪಹರಣದ ಇದರ ಸಮಯದಲ್ಲಿಯೂ ಸಹಿತ ಅವರು ಯಾರು ಏನು ವಿರುದ್ಧ ಮಾಡಲಿಲ್ಲ, ಅವನ ಪರವಾಗಿ ನಿಂತಿದ್ರು. ಆ ಒಂದು ಕಾರಣದಿಂದ ಅವನಿಗೆ ಅನಿಸ್ತಾ ಇದೆ ಈಗಲೂ ಯುದ್ಧವನ್ನು ಸಹಿತ ಅವರು ನನ್ನ ಪರವಾಗಿಯೇ ಮಾಡ್ತಾರೆ, ಯಾವುದೇ ಒಂದು
ಅಂದ್ರೆ ಅದ್ರ ಬಗ್ಗೆ ಒಂದಿಷ್ಟು ಇದಿಲ್ದೇನೆ ತಮ್ಮ ಕರ್ತವ್ಯ ಅಂತ ಅವ್ರು ಮಾಡ್ತಾರೆ ಅನ್ನುವಂಥದ್ದು ಒಂದು ಅವನಿಗಿತ್ತು. ಅದಾದ್ಮೇಲೆ ಶಂಖ ಅವರು ಭೀಷ್ಮಾಚಾರ್ಯ ಶಂಖ ಓದಿದ ಮೇಲೆ ಎದುರು ಪಕ್ಷದಲ್ಲಿ ಇರುವಂತಹ ಭವ್ಯವಾದ ರಥದಲ್ಲಿ ಕುಳಿತಿರುವಂತಹ ಕೃಷ್ಣಾರ್ಜುನರು ಶಂಖವನ್ನು ಊದ್ತಾರೆ, ಭೀಮನು ಊದ್ತಾನೆ. ಯಾವ ಶಂಖವನ್ನು ಊದ್ತಾರೆ? ಯಾರಿಗಾದ್ರೂ ಹೆಸರು ಗೊತ್ತಿದೆಯಾ? ಅರ್ಜುನ ಊದಿದ ಶಂಖ ಯಾವುದು? ಕೃಷ್ಣ ಊದಿದ ಶಂಖ ಯಾವುದು? ಭೀಮ ಊದಿದ ಶಂಖ ಯಾವುದು? ಶ್ರೀಕೃಷ್ಣನದ್ದು ಪಾಂಚಜನ್ಯ, ಹಾ ಭೀಮಸೇನದ್ದು ಪೌಂಡ್ರ, ಹಾ ಅರ್ಜುನ ಊದಿದ್ದು ಅರ್ಜುನಂದು ನೆನಪಿಲ್ಲ. ಬೇರೆ ಯಾರು ಹೇಳ್ತೀರಾ? ಹಾ ವರಲಕ್ಷ್ಮಿ ಮಾತಾಜಿ ಹೇಳಿ. ಅರ್ಜುನ ಊದಿದ ಶಂಖ ಕರೆಕ್ಟ್ ಆಗಿದೆ. ಯಾರು ಹೇಳಿದ್ರಲ್ಲ ಈಗ, ದೇವದತ್ತ. ದೇವದತ್ತ ದೇವದತ್ತ ಧನಂಜಯ. ಹಾ ದೇವದತ್ತೋ ಧನಂಜಯ. ಪಾಂಚಜನ್ಯ ಋಷಿ ಕೇಶವ್, ದೇವದತ್ತ ಧನಂಜಯ ಆತ. ಆಮೇಲೆ ವೃಕೋದರ, ಭೀಮ ಊದಿರುವಂತಹದ್ದು ಪೌಂಡ್ರ. ಸೊ 5 ಈಗ ಅಲ್ಲಿ ಇವರು 5 ಚಿಹ್ನೆಗಳು ಅಂದ್ರೆ 5 ಗುರುತುಗಳು ಪಾಂಡವರು ಈ ಯುದ್ಧವನ್ನ ಗೆಲ್ತಾರೆ ಅನ್ನೋದಕ್ಕೆ. ಸಾರಿ 5 ಅಲ್ಲ 9 ಗುರುತುಗಳು. ಪಟ್ಟಿ ಮಾಡ್ತೀರಾ ಯಾರಾದ್ರೂ ಬೇಗ ಬೇಗ? ನೆನಪಿಲ್ವಾ? ಬಂದಿದ್ದು ಗೊತ್ತಿದ್ದು ಹೇಳಿ, ಆಟೋಮೆಟಿಕ್ಲಿ ಆಗತ್ತೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಮುಗ್ದೋಯ್ತಪ್ಪ. ರಥದಲ್ಲಿ ಆಂಜನೇಯನ ಬಾವುಟ, ಹಾ ಹೌದು. ಕಪಿಧ್ವಜ, ಶ್ರೀಕೃಷ್ಣ, ಕಪಿಧ್ವಜ, ಋಷಿಕೇಶ ಸ್ವತಃ ಶ್ರೀಕೃಷ್ಣ. ಆಮೇಲೆ ಭಾಗ್ಯದೇವತೆ, ಭಾಗ್ಯ ದೇವತೆಯಾದ ಭಾಗ್ಯಲಕ್ಷ್ಮಿ ಅವ್ರ ಜೊತೆ ಇರ್ತಾಳೆ, ಅದು ವಿಜಯದ ದೇವತೆ. ಅವಳು ಸಹಿತ ಎಲ್ಲಿ ಋಷಿಕೇಶ, ಬರುವಂತೆ ಅಂತ ಕೃಷ್ಣ, ನೋಡ್ಲಿಕ್ಕೆ ಶ್ರೀಕೃಷ್ಣ, ಇರ್ತಾಳೆ. ಕಪಿಧ್ವಜ. ಶ್ರೀಕೃಷ್ಣ, ಶ್ರೀಕೃಷ್ಣ ಆಯ್ತು. ಅಗ್ನಿದೇವನ ರಥ ಪ್ರಭುಜಿ, ಅಗ್ನಿ ದಿವ್ಯ ರಥ, ಧರ್ಮಕ್ಷೇತ್ರ. ದಿವ್ಯವಾದ ಧರ್ಮಕ್ಷೇತ್ರ. ಗಾಂಧೀವ 5 ಆಯ್ತು. ಗಾಂಡೀವ 6 ಆಯ್ತು. ಶ್ವೇತ ಕುದುರೆಗಳು, ಹಾ ಕುದುರೆಗಳು ಶ್ವೇತವರ್ಣ. ಅಲ್ಲ, ಶ್ವೇತ ಕುದುರೆಗಳಲ್ಲ, ರಥನೇ ಇದೆ. ಆ ರಥದಲ್ಲಿ ಎಲ್ಲ ಬರುವಂತದ್ದು, ಕುದುರೆ ಅಲ್ಲ. ದಿವ್ಯ ರಥ ಆಗಿದೆ ಆಲ್ರೆಡಿ. ನಾಳೆ ಒಂದು ತಿಥಿ ಇದೆ, ಏಕಾದಶಿ, ಮೋಕ್ಷದ ಏಕಾದಶಿ. ಏಕಾದಶಿ. ಆವತ್ತಿನ ದಿವಸ ಸ್ಪೆಷಲ್ ಮೋಕ್ಷದ ಏಕಾದಶಿ. ಯುದ್ಧ ನಡೀತಾ ಇರುವಂತಹ ದಿವಸ, ಸ್ಟಾರ್ಟ್ ಆಗಿರುವಂತಹ ದಿವಸ. ಹಾ ಹಾ, ಮತ್ತೆ ಅವ್ರ ಹೆಚ್ಚಾಗಿ ಧರ್ಮ ಇತ್ತು ಪ್ರಭುಜಿ. ಧರ್ಮ ಇತ್ತು, ಅದೆಲ್ಲ ಓಕೆ. ಧರ್ಮಕ್ಷೇತ್ರ ಅಂತಾನೆ ಹೇಳಿದ್ದೀವಿ. ಓಕೆ. ಆಮೇಲೆ ಇನ್ನು 2. ಒಂದು ಅವರು ತ್ಯಕ್ತ ಜೀವಿತ, ಅವರು ತ್ಯಾಗಕ್ಕೆ ಇದರಾಗಿರುವಂತಹವರು, ಅದರಿಂದ ಅದು ಒಂದು ಕಾರಣ. ಇನ್ನೊಂದು ಅವನಲ್ಲಿ ಇರುವಂತಹ ಪಾಶುಪತಾಸ್ತ್ರ, ಗಾಂಧೀವ. ಸೊ ಹೀಗೆ 9 ಕಾರಣಗಳು ಅಲ್ಲಿ ನಾವು ತಿಳಿಬಹುದು ಪಾಂಡವರ ಯುದ್ಧದಲ್ಲಿ ಅವರ ಗೆಲುವಿಗೆ. ಹಾಗೆಯೇ ಕೊನೆಯದಾಗಿ ಯುದ್ಧದ ವೀಕ್ಷಣೆ ಅಂದ್ರೆ ಸೈನ್ಯದ ವೀಕ್ಷಣೆ ಆಗತ್ತೆ. ವೀಕ್ಷಣೆ ಆದ್ಮೇಲೆ ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡೋದಿಲ್ಲ ಅಂತ. ಆ ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ 5 ಕಾರಣಗಳು ಯಾವುದು? ಸಹಾನುಭೂತಿ, ಸಹಾನುಭೂತಿ, ಒಂದನೇದಾಯ್ತು. ದಾಯಾದಿಗಳೇ ಇದ್ದಾರೆ, ತಮ್ಮ ಕುರು ಹಿರಿಯರು ಇದ್ದಾರೆ ಅಂತ ಪ್ರಭುಜಿ. ಪಾಪ ಪ್ರತಿಕ್ರಿಯೆ, ಸಂತೋಷವಿಲ್ಲ, ಸಂತೋಷವಿಲ್ಲ. ಆಮೇಲೆ ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ. ಕುಟುಂಬ ಸಂಪ್ರದಾಯದ ನಾಶ, ನಿರ್ಣಯ ತಗೊಳ್ಳೋದಕ್ಕಾಗಲ್ಲ, ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ 5 ಕಾರಣಗಳು: ಸಹಾನುಭೂತಿ, ಪಾಪ ಚಟುವಟಿಕೆಗಳ ಭಯ, ಸಂತೋಷವಿಲ್ಲ, ಸಂಪ್ರದಾಯದ ನಾಶ, ಮತ್ತೆ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಗೊಂದಲ, ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಇವತ್ತಿನ ಅಧ್ಯಾಯದಲ್ಲಿ ಈ 5 ಕಾರಣಗಳಿಗೆ ಭಗವಂತ ಉತ್ತರ ಕೊಡ್ತಾನೆ. ನಾವಿಲ್ಲಿ ನೋಡೋದಕ್ಕೆ ಈ 5 ಕಾರಣಗಳಿಗೆ ಒಂದೊಂದೇ ಕಾರಣವನ್ನು ನಾವು ತಗೊಂಡಾಗ ಅದನ್ನ ಡಿಟೇಲ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಸಹಾನುಭೂತಿಯ ಬಗ್ಗೆ ಅವನು ಹೇಳ್ತಾ ಇರುವಂತಹದ್ದು ಏನಂದ್ರೆ, ನೀನು ನಿನ್ನ ಕರ್ತವ್ಯ ಮಾಡು, ನೀನು ಸಹಾನುಭೂತಿ ಆಗುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀನು ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಮೊದಲನೇದಾಗಿ ಜೀವಿಗಳು ಸಾಯೋದಿಲ್ಲ. ಅವನು ಹೇಳ್ತಾ ಇರುವಂತಹದ್ದೇನು, ಜೀವಿಗಳು ಸಾಯೋದಿಲ್ಲ. ನಾವು ದೇಹ ಅಲ್ಲ, ನಾವೆಲ್ಲ ಯಾರು ಹಾಗಿದ್ರೆ
ಅನ್ನೋದನ್ನ ನೋಡೋಣ. ಆದರೆ ಇಲ್ಲಿ ಸಾಯ್ತಾ ಇರುವಂತಹದ್ದು ಯಾವುದು, ನಶಿಸ್ತಾ ಇರುವಂತಹದ್ದು ಯಾವುದು? ಜೀವಿ ನಶಿಸುವುದೇ ಇಲ್ಲ. ಹಾಗಾದ್ರೆ ನಶಿಸ್ತಾ ಇರುವಂತಹದ್ದು ಅವನ ಆ ಜೀವಿ ವಾಸವಾಗಿರುವಂತಹ ಆ ಒಂದು ಸ್ಥೂಲ ಶರೀರ, ಪಂಚಭೂತಗಳಿಂದ ಆಗಿರುವಂತಹ ಶರೀರ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಶರೀರ ಅನ್ನುವಂತಹದ್ದು ಅಲ್ಲೇ ಸಂತೋಷವಿಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನೀನು ಕರ್ತವ್ಯವನ್ನಷ್ಟೇ ಮಾಡು. ಕರ್ತವ್ಯ ಮಾಡಿದ ಮೇಲೆ, ಕರ್ಮ ಮಾಡಿದ ಮೇಲೆ ಆ ಕರ್ಮದ ನಿರ್ಣಯದ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಅದ್ರ ಸಂತೋಷವಿಲ್ಲ. ಅದರಿಂದ ಕ್ಷತ್ರಿಯನಾದ ನಿನಗೆ ನಿನ್ನದೇ ಆದ ಕರ್ತವ್ಯವಿದೆ. ನೀನು ಆ ಕರ್ತವ್ಯವನ್ನಷ್ಟೇ ಮಾಡು. ನೀನು ಈ ಕ್ಷತ್ರಿಯನಾದವರು ಯುದ್ಧದಲ್ಲಿ ಯುದ್ಧ ಮಾಡಬೇಕಾದದ್ದು ಅವರ ಕರ್ತವ್ಯ. ಅವರು ರಣಹೇಡಿಗಳಾಗಿ ಓಡಿ ಹೋಗುವಂತಹದ್ದಿಲ್ಲ. ಅದರಿಂದ ಅವನು ಹೇಳ್ತಾನೆ, ನಿನಗೆ ಸ್ವರ್ಗ ಇಲ್ಲ ರಾಜ್ಯ. ಅಂದ್ರೆ ಅಲ್ಲಿ ಸತ್ರೆ ನಿನಗೆ ಸ್ವರ್ಗ, ಇಲ್ಲ ಅಂದ್ರೆ ನಿನಗೆ ಆ ರಾಜ್ಯ ನಿಂದು. ಎರಡರಲ್ಲಿ ಒಂದು ಆಗತ್ತೆ. ನೀನು ಯಾವುದೇ ಚಿಂತೆ ಇಲ್ಲದೆ ಯುದ್ಧ ಮಾಡು ಅಂತ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಪಾಪ ಚಟುವಟಿಕೆಗಳ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ನನಗೆ ಗುರು ಹಿರಿಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಸೊ ಅಂಥವ್ರನ್ನೆಲ್ಲ ಕೊಂದ್ಬಿಟ್ಟು ನಾನು ಪಾಪ ಎಲ್ಲಾ ಪಾಪಗಳನ್ನ ಶಾಸ್ತ್ರದಲ್ಲಿ ಹೇಳಿದೆ, ಹಲವಾರು ರೀತಿಯ ಪಾಪಗಳನ್ನ ಕಟ್ಕೊಳ್ತೇವೆ ನಾವು ಆ ರೀತಿಯಾಗಿ ಸುಮ್ಮನೆ ಮಾಡಿದರೆ. ಆದ್ರೆ ಅದು ಕರ್ತವ್ಯದಲ್ಲಿ ಮಾಡಿದರೆ, ಫಲಾಪೇಕ್ಷೆ ಇಲ್ಲದ ಕರ್ಮವನ್ನ ಮಾಡಿದರೆ ಅದು ನಮ್ಗೆ ಆವಾಗ ಆ ಪಾಪಗಳು ಅಂಟುಕೊಳ್ಳೋದಿಲ್ಲ. ಅದನ್ನೇ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭಕ್ತಿಯಲ್ಲಿ ನೀನು ಮಾಡಿದ ಪಾಪ ಅಂದ್ರೆ ಅಲ್ಲಿ ಅದು ಯಾವುದೇ ಕರ್ತವ್ಯಕ್ಕೆ ಅಲ್ಲಿ ಪಾಪದ ಲೇಪವಿಲ್ಲ ಅಂತ ಹೇಳ್ತಾನೆ. ಆ ಪಾಪದ ಲೇಪ ಯಾಕಿಲ್ಲ ಅಂದ್ರೆ ಅವನು ಮಾಡ್ತಾ ಇರುವಂತಹದ್ದು ಭಗವಂತನಿಗೋಸ್ಕರ. ಅದನ್ನು ನಾವು ಡೀಟೇಲ್ ಅಲ್ಲಿ ನೋಡೋಣ. ಕುಟುಂಬ ಸಂಪ್ರದಾಯದ ನಾಶ ಅಂದ್ರೆ, ಉದಾಹರಣೆಗೆ ಯುದ್ಧದಲ್ಲಿ ಏನಾಗುತ್ತೆ, ಈ ಹಿರಿಯರೆಲ್ಲ ಸತ್ತೋಗ್ತಾರೆ. ಹಾಗೇನಾಗುತ್ತೆ, ಆ ಕುಟುಂಬ, ಹಿರಿಯರೇ ಇಲ್ಲದಿರುವಂತಹ ಕುಟುಂಬದಲ್ಲಿ ಮಾರ್ಗದರ್ಶಕರ ಯಾರಿರ್ತಾರೆ? ಅಲ್ಲಿರುವಂತಹ ಸ್ತ್ರೀಯರು ವ್ಯಭಿಚಾರಿಣಿಗಳಾಗಬಹುದು. ಅವರು ಮಕ್ಕಳೆಲ್ಲ ಅಂದ್ರೆ ಅವರು ಸಹಿತ ಅಧರ್ಮಿಗಳಾಗ್ಬೋದು. ಅವರಿಗೆ ಮಾರ್ಗದರ್ಶನ ಮಾಡು ಅಂತಹ ಒಂದು ವ್ಯವಸ್ಥೆ, ಸಾಮಾಜಿಕ ಅವಸ್ಥೆಗೆ ನಾನು ಕಾರಣನಾಗ್ತೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆದರೆ ಅವನು ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಾವು ಆದರ್ಶಪ್ರಾಯರಾಗಬೇಕು. ಇಲ್ಲಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ನಾವು ಆದರ್ಶಪ್ರಾಯರಾದಾಗ ತಾನೇ ಅಂದ್ರೆ ಕಿರಿಯ ತಲೆಮಾರುಗಳು ಸಹಿತ ಅದೇ ರೀತಿಯಾಗಿ ಅವರು ಮುಂದುವರ್ಕೊಂಡು ಹೋಗ್ತಾರೆ. ಅಂದ್ರೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ನಿರ್ಣಯದ ಬಗ್ಗೆ ಹೇಳ್ತಾನೆ. ನಿರ್ಣಯದಲ್ಲಿ ಇಲ್ಲಿ ಭಕ್ತಿಯ ಬಗ್ಗೆ ಅಂದ್ರೆ ಈ ಕರ್ಮ ಅಲ್ಲ, ಹೇಗೆ ನಾವು ಮಾಡುವುದು ಲೇಪ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಅನ್ನುವಂಥದ್ದು. ಇಲ್ಲಿ ನಿರ್ಣಯ ಅನ್ನುವಂಥದ್ದು ಸಹಿತ ಈ ಮನಸ್ಸು ಒಂದೇ ಒಂದು ಗುರಿಯನ್ನ ಹೊಂದಿದಾಗ ಖಂಡಿತವಾಗಿ ಅದು ಆ ನಿರ್ಣಯದ ಗೊಂದಲ ಬರುವುದಿಲ್ಲ. ಮನಸ್ಸಿಗೆ ಹಲವಾರು ಶಾಖೆಗಳಿವೆ, ಅದರ ಬಗ್ಗೆ ಹೇಳ್ತಾನೆ. ಅದರಿಂದ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಆ ದೃಢ ನಿಶ್ಚಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ನಮ್ಮ ಮನಸ್ಸನ್ನ ನಾವು ಹರಿಯಲ್ಲಿ ನಿಲ್ಲಿಸಿದಾಗ. ಸೊ ಅದನ್ನ ಇವತ್ತು ಹೇಳ್ತಾನೆ, ನಾವು ನೋಡೋಣ. ಸೊ ಇವತ್ತು ಮೊದಲನೆಯದಾಗಿ ಭಗವಂತ ಎಂಟ್ರಿ ಕೊಡ್ತಾನೆ. ನಿನ್ನಿನ ಅಧ್ಯಾಯದಲ್ಲಿ ಎಲ್ಲೂ ಭಗವಂತ ಕೃಷ್ಣ ಮಾತಾಡ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಅಧ್ಯಾಯದಲ್ಲಿ ಈ ಎರಡನೇ ಶ್ಲೋಕದಲ್ಲಿ, ಅಧ್ಯಾಯ 2ರ 2ನೇ ಶ್ಲೋಕದಲ್ಲಿ ಭಗವಂತ ಬರ್ತಾನೆ. ಸೊ ಇಲ್ಲಿ ಭಗವಾನು ವಾಚ ಅಂತ ಹೇಳ್ತೀವಿ. ಅರ್ಜುನ ವಾಚ, ಧೃತರಾಷ್ಟ್ರ ವಾಚ, ಸಂಜಯ ವಾಚ ಎಲ್ಲ ಇದೆ. ಆದ್ರೆ ಅವರವರ ಹೆಸರು ಹೇಳುವಾಗ ಅವರವರ ಹೆಸರನ್ನ ಹೇಳ್ತಾರೆ. ಇಲ್ಲಿ ಕೃಷ್ಣ ವಾಚ ಅಂತ ನಾವು ಎಲ್ಲೂ ಹೇಳೋದಿಲ್ಲ. ಎಲ್ಲವೂ ಇಲ್ಲಿ ಭಗವಾನು ವಾಚ ಅನ್ನುವಂಥದ್ದು ಬರುತ್ತೆ. ಸೊ ಭಗವಂತ ಮೊದಲನೇ ಸರಿಯಲ್ಲಿ ಬರ್ತಾ ಇದ್ದಾನೆ. ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಿದ್ ನೋಡಿದ್ರೆ, ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನು ವಾಚ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಪಕೀರ್ತಿಕರಮರ್ಜುನ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ, ಧನ್ಯವಾದಗಳು ಹ್ಯಾಂಡ್ ರೈಸ್ ಮಾಡಿದ್ದಕ್ಕೆ. ದಯವಿಟ್ಟು ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಧನ್ಯವಾದ. ಸೊ ಅರ್ಜುನ ಆರ್ಯ, ಅವನಿಗೆ ಅನಾರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅನಾರ್ಯರು ಅಂದ್ರೆ, ಆರ್ಯರು ಅಂದ್ರೆ ಯಾರು? ಶಾಸ್ತ್ರಗಳ ಅನುಸಾರವಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಬದುಕೊಂಡು ಹೋಗುವಂಥವ್ರು. ವೇದ ಏನ್ ಹೇಳುತ್ತೆ, ಶಾಸ್ತ್ರಗಳು ಏನ್ ಹೇಳುತ್ತೆ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕುವಂಥವರು.
ಅದರಿಂದ ಅರ್ಜುನ, ನೀನು ಎಲ್ಲ ತಿಳ್ಕೊಂಡಿರುವವನು, ಆದರೆ ನೀನೇನು ಹೇಳ್ತಾ ಇದೀಯಾ ಇಲ್ಲಿ ಈಗ? ಇದು ಒಂದು ಕಶ್ಮಲ, ಕಳೆ. ಈ ಕಳೆ ಅಂತ ಹೇಳ್ತೀವಲ್ಲ, ಅನಾವಶ್ಯಕ ಒಂದು ಸಸ್ಯಗಳೆಲ್ಲ ಬೆಳ್ಕೊಂಡ್ರೆ ನಾವು ಕಳೆ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯಾದಂತಹ ಕಶ್ಮಲ, ಇದು ಒಂದು ಕೊಳಕು. ಅದು ಎಲ್ಲಿಂದ ಬಂತು ನಿನ್ನ ಹತ್ರ ಅಂತ ಕೇಳ್ತಾನೆ. ಯಾಕೆಂದ್ರೆ ಇದು ನಿನಗೆ ಶೋಭೆ ತರುವಂತಹದ್ದೇ ಅಲ್ವೇ ಅಲ್ಲ. ಇದು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಯಾಕೆಂದ್ರೆ ಈಗ ನೀನು ರಣಹೇಡಿಯಾಗಿ ಯುದ್ಧ ಭೂಮಿಯಿಂದ ಹೋಗ್ಬಿಟ್ರೆ ನಿನಗೆ ಅಪಕೀರ್ತಿಯೇ ಬರುತ್ತೆ. ಯಾವ ರೀತಿಯಾದಂಥ ಕೀರ್ತಿಯು ಅಲ್ಲಿ ಬರುವುದಿಲ್ಲ. ಈಗ ನಿನ್ನ ಕರ್ತವ್ಯ ಏನಿಲ್ಲ? ಈಗ ರಣರಂಗದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಾ ಇದೆ, ಎಲ್ಲವೂ ಗೊತ್ತಿದೆ. ಆದರೆ ನೀನು ಈಗ ಅಯ್ಯೋ, ಆದರೆ ಇದೆಲ್ಲ ಒಂದು ಭಗವಂತನ ವ್ಯವಸ್ಥೆ. ನಾನು ಮೊದಲೇ ಹೇಳಿದೆ ನಿನ್ನೆ. ಯಾಕೆಂದ್ರೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಂದ್ರೆ ಶ್ರೀಕೃಷ್ಣನ ವ್ಯವಸ್ಥೆ ಇದು. ಅರ್ಜುನ ಪ್ರಶ್ನೆ ಕೇಳಲಿಕ್ಕೂ ಅದು ಶ್ರೀಕೃಷ್ಣನ ವ್ಯವಸ್ಥೆಯೇ. ಅಂತಹ ಒಂದು ಸನ್ನಿವೇಶದಲ್ಲಿ ಆರ್ಯನಾದವನು ಅಥವಾ ಯಾರು ಶಾಸ್ತ್ರಗಳನ್ನ ಕರೀ ತಾತ್ವಿಕ ಬುದ್ಧಿಯಲ್ಲಿರುವವನು, ಅವನು ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ನಾನು ಮಾಡ್ತಾ ಇರುವಂತಹ ಕೆಲಸ ಎಷ್ಟರ ಮಟ್ಟಿಗೆ ನನಗೆ ಯಾವ ಇದು ನಾನು ಸರಿಯಾಗಿ ಮಾಡ್ತಾ ಇದ್ದೇನೋ ಇಲ್ಲ. ಅಂದರೆ ಕೊನೆಯದಾಗಿ ಅವನು ಭಗವಂತನಿಗೆ ಶರಣಾಗತನಾಗಿ, ಕೃಷ್ಣನಿಗೆ ಶರಣಾಗತನಾಗಿ, ಆಮೇಲೆ ಅವನಿಂದ ಅಂದರೆ ಪೂರ್ತಿ ಎಲ್ಲವನ್ನ ತಿಳಿದ ಮೇಲೆ ಭಗವಂತ ಕೃಷ್ಣ ಹೇಳ್ತಾನಿಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕೊನೆಯದಾಗಿ ನಿನಗೆ ಈಗ ನಾನು ಎಲ್ಲ ಹೇಳೋದನ್ನೆಲ್ಲ ಹೇಳಿದ್ದೇನೆ, ನಿನಗೆ ಎಲ್ಲವನ್ನ ವಿಮರ್ಶೆ ಮಾಡು. ನಿನಗೆ ಸರಿ ಅಂದರೆ ನೀನು ಅದನ್ನು ಫಾಲೋ ಮಾಡು, ಇಲ್ಲ ಅಂದರೆ ನಿನ್ನ ದಾರಿ ನಿನಗೆ ಅಂತ ಅವನು ಹೇಳ್ತಾನೆ. ಈಗ ನಮ್ಮ ದಾರಿ ನಮಗೆ, ನಾವು ಭಗವಂತನಿಗೆ ಶರಣಾಗತರಾಗದೇ ಇದ್ದರೆ, ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡದೇ ಇದ್ದರೆ ಏನಾಗತ್ತೆ ಅನ್ನುವುದು ಸಹಿತ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ನಿನ್ನೆ ಮಾತಾಜಿ ಕೇಳಿದೆ, ಮಾತಾಜಿ ಹೇಳಿದೆ ನಿಮಗೆ ಅರ್ಧದಷ್ಟು ಪ್ರಶ್ನೆ, ನಿಮ್ಮ ಏನಿದೆ ಕ್ವಶನ್ ಏನಿತ್ತು ಅಥವಾ ನಿಮ್ಮ ಸಂದೇಹಗಳೇನಿತ್ತು ಅಥವಾ ನಿಮ್ಗೆ ಯಾವುದರ ಬಗ್ಗೆ ಒಂದು ಇದು ಕ್ಲಾರಿಫಿಕೇಶನ್ ಬೇಕಿತ್ತು, ಅದು ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಅರ್ಧ ಗೊತ್ತಾಗತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು 8, 9ನೇ ಅಧ್ಯಾಯಕ್ಕೆ ಬಂದಾಗ ನಿಮಗೆ ಅದು ಪೂರ್ತಿಯಾಗಿ ಅದರ ನಿವಾರಣೆ ಆಗತ್ತೆ. ಸೊ ಇಲ್ಲಿ ನಾವು ಅಂದ್ರೆ ಏನಾಗತ್ತೆ ಅಂತ ಆ ರೀತಿಯಾಗಿ ಅದು ನಮ್ಮನ್ನ ಸ್ವರ್ಗಕ್ಕೂ ಸಹಿತ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಯನ್ನ ತರತ್ತೆ ಅಂತ ಹೇಳ್ತಾನೆ. ಅದರಿಂದ ಪ್ರತಿಯೊಬ್ಬರು ನಾವಿಲ್ಲಿ ನಮ್ಮ ಕರ್ತವ್ಯವನ್ನ ಮಾಡಬೇಕು. ಆ ಕರ್ತವ್ಯವನ್ನ ಹೇಗೆ ಮಾಡಬೇಕು ಅದಕ್ಕೂ ಮೊದಲು ಭಗವಂತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಗ ಅಂದ್ರೆ ಐಶ್ವರ್ಯ, ಸಿರಿ, ಸಂಪತ್ತು, ಸೊ ಎಲ್ಲವನ್ನ ಹೊಂದಿರುವಂತವನು ಭಗವಂತ. ಸೊ ಆ ಭಗವಂತ ಯಾರು ಅಂದ್ರೆ ಇಲ್ಲಿ ಅತಿಯಾದ ಸೌಂದರ್ಯ ಅಂದ್ರೆ ಸಂಪೂರ್ಣ ಸೌಂದರ್ಯ, ಅತಿಯಾದಂತ ಅನ್ನುವಂಥ ಮಾತನ್ನೇ ಆಡಬಾರ್ದು. ಯಾಕಂದ್ರೆ ಅವನು ಪರಿಪೂರ್ಣ. ಕೃಷ್ಣ ಭಗವಂತ ಅಂದ್ರೆ ಪರಿಪೂರ್ಣ ಅಂದ್ರೆ ಹೋಲ್ ಅಂಡ್ ಕಂಪ್ಲೀಟ್. ಅಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಕಡಿಮೆ ಅನ್ನುವಂತಹದ್ದು ಇಲ್ಲ, ಹೆಚ್ಚು ಅನ್ನುವಂತಹದ್ದು ಇಲ್ಲ. ಅಂತಹ ಪರಿಪೂರ್ಣ ಸೌಂದರ್ಯ, ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಶಕ್ತಿ, ಪರಿಪೂರ್ಣ ಐಶ್ವರ್ಯ, ಪರಿಪೂರ್ಣ ಕೀರ್ತಿ, ಪರಿಪೂರ್ಣ ತ್ಯಾಗ. ಸೊ ಈ 6 ಅಂಶಗಳನ್ನ ಯಾರು ಪರಿಪೂರ್ಣನಾಗಿ ಹೊಂದಿರ್ತಾನೋ ಅವನೇ ಭಗವಂತ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದಕ್ಕಾಗಿಯೇ ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಮದ್ ಭಾಗವತಮಲ್ಲಿ ಭಗವಂತನ ಬಗ್ಗೆ ಈ ರೀತಿಯಾದಂತಹ ಒಂದು ಶ್ಲೋಕ ಬರುತ್ತೆ. ವದಂತಿ ತತ್ವವಿಧಸ್ ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೊ ಈ ಭಗವಂತನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ 3 ಹಂತಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಏನು ಪರಮ ಸತ್ಯವನ್ನ? ಓಕೆ, ಸುಮಾ ಮಾತಾಜಿ ಓದ್ತೀರಾ ಅರ್ಥ? ಓದ್ತೀನಿ ಪ್ರಭುಜಿ. ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ 3 ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ. ಆ ಮೂರು ಒಂದೇ. ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಧನ್ಯವಾದ ಕೃಷ್ಣ, ಧನ್ಯವಾದಗಳು. ಸೊ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಭಗವತ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಒಂದು ನಮ್ಮ ಅಂತಿಮ ಗುರಿ, ನಮ್ಮ ಪ್ರತಿಯೊಂದು ಜೀವಿಯ ಅಂತಿಮ ಗುರಿ ಇದು. ಅಲ್ಲಿಂದ ನಾವು ಭಗವದ್ಧಾಮವನ್ನು ಸೇರ್ತೇವೆ. ನಾವು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಈ ಒಂದು ಸೈಕಲ್, ಹುಟ್ಟು ಸಾವಿನ ಸೈಕಲ್ ಇಂದ ನಾವು ಹೊರಗೆ ಬರ್ತೇವೆ. ಈಗ ನಮ್ಮ ನಿಜವಾದ ಸಮಸ್ಯೆ ಏನು? ನಾವು ಹುಟ್ಟುತ್ತೇವೆ, ನಾವು ಸಾಯ್ತೇವೆ, ನಾವು ವೃದ್ಧರಾಗ್ತೇವೆ, ನಮಗೆ ರೋಗಗಳು ಬರುತ್ತೆ. ನಮ್ಮ ನಿಜವಾದ ಸಮಸ್ಯೆಗಳೇ ಇದು ಈ ಐಹಿಕ ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ. ಆದರೆ ನಾವು ಏನ್ ಮಾಡ್ತೀವಿ ಅಂದ್ರೆ
ಇದೆಲ್ಲ ಬಿಟ್ಟು ಈ ಐಹಿಕ ಪ್ರಪಂಚದ ಒಡೆಯ ನಾನೇ ಅನ್ನುವ ರೀತಿಯಲ್ಲಿ ಬದುಕ್ತೇವೆ. ಆದರೆ ಈ ಪ್ರಪಂಚ ನಮ್ಮದಲ್ಲ ಅನ್ನುವಂಥದ್ದು ಸಹಿತ ನಿಮಗೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಆದ್ರಿಂದ ನಮ್ಮ ನಿಜವಾದ ಉದ್ದೇಶ ಭಗವತ್ ಸಾಕ್ಷಾತ್ಕಾರ. ನಮ್ಮ ನಿಜವಾದ ಉದ್ದೇಶ ಜೀವಿಗೆ, ಪ್ರತಿಯೊಂದು ಜೀವಿಯ ಉದ್ದೇಶ ಅಂತಿಮವಾಗಿ ನಾವು ಹೇಳ್ತೀವಲ್ಲ, ನಾವು ವೈಕುಂಠಕ್ಕೆ ಹೋಗಬೇಕು, ಸತ್ತ ಮೇಲೆ ವೈಕುಂಠಕ್ಕೆ ಹೋಗಬೇಕು ಅಂತ. ಸತ್ತ ಮೇಲೆ ವೈಕುಂಠಕ್ಕೆ ಹೋಗೋದು ಯಾಕೆ ಅಂದರೆ ಸಾವು ಅನ್ನುವಂತಹದ್ದು ನಮ್ಮ ಹೊಸ ಜೀವನದ ಒಂದು ಹೊಸ ಜೀವನಕ್ಕೆ ದಾರಿ ಮಾಡಿಕೊಳ್ಳುವಂಥ ಒಂದು ಕ್ಷಣ. ಈ ಸಾವು ಅನ್ನುವಂತಹದ್ದು, ನಿಜವಾದ ಸಾವು ಅನ್ನುವಂಥದ್ದು ನಶಿಸಿ ಹೋಗುವುದು ಅಂತಲ್ಲ. ನಶಿಸಿ ಹೋಗುವಂಥದ್ದು ಬರೀ ಶರೀರ ಮಾತ್ರ. ಈ ಜೀವಾತ್ಮ ಅದು ಸಾಗತ್ತೆ ಮುಂದೆ. ಅದನ್ನೇ ಮುಂದೆ ಭಗವಂತ ಹೇಳ್ತಾನೆ. ಸೊ ಈಗ ಭಗವಂತನ ಕುರಿತಾಗಿ ಪರಾಶರ ಮುನಿಗಳು ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನೇ ಭಗವಂತ ಅನ್ನುವುದಕ್ಕೆ ಒಂದು ಶ್ಲೋಕ ಇದೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ ಅನ್ನುವಂತಹದ್ದು. ಅವನೇ ಈ ಎಲ್ಲಾ ಗುಣಗಳನ್ನು ಹೊಂದಿರುವಂತಹವರು ಬೇರೆ ಬೇರೆಯವರು ಇರಬಹುದು. ಆದರೆ ಎಲ್ಲಾ ಗುಣಗಳನ್ನು, ಯಾರೂ ಗುಣಗಳನ್ನ ಸಂಪೂರ್ಣವಾಗಿ ಹೊಂದಿರುವಂತಹವನು ಅವನು ಕೃಷ್ಣ. ಅವನು ಪರಮ ಪುರುಷ. ಯಾಕೆಂದ್ರೆ ಅವನು ನಿತ್ಯನಾದವನು, ಅಂದ್ರೆ ಶಾಶ್ವತನಾದವನು, ಜ್ಞಾನ ಮತ್ತು ಆನಂದದಿಂದ ತುಂಬಿರುವಂತಹವನು. ಅಂಥವನು ಅನಾದಿ ಪ್ರಭು ಗೋವಿಂದನಿಗೆ ಎಲ್ಲ ಮತ್ತು ಎಲ್ಲ ಕಾರಣಗಳ ಕಾರಣನಾದ ಆ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ. ಇಲ್ಲಿ ಬ್ರಹ್ಮ ಪ್ರಥಮ ಜೀವಿ ಹೇಳ್ತಾ ಇರುವಂತಹದ್ದು, ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತಹದ್ದು. ಅದೇ ರೀತಿಯಾಗಿ ಏತೇಷಾಂ ಸಕಲ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾದಿರ್ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಅಂದ್ರೆ ಈ ಯಾರು ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಸ್ವಯಂ ದೇವೋತ್ತಮ ಪರಮ ಪುರುಷ. ಅದನ್ನ ಶ್ರೀಮದ್ ಭಾಗವತಂ ಸಹಿತ ಹೇಳಲಾಗಿದೆ. ಸೊ ಭಗವಂತ ಕೃಷ್ಣನು ಅವನೇ ದೇವಕಿ ಪುತ್ರ, ಅವನೇ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವುದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ ಅನ್ನುವಂಥದ್ದು. ಓಕೆ, ಸೊ ಈಗ ನಾವು ಶ್ಲೋಕ 7ಕ್ಕೆ ಹೋಗೋಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾ ಯಚ್ರೇಯ ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಓದ್ತೀರಾ ಯಾರಾದರೂ? ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯೆಯಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಧನ್ಯವಾದಗಳು. ಸೊ ಇಲ್ಲಿ ಕಾರ್ಪಣ್ಯದ ದೋಷ, ಅವನು ಜಿಪುಣತೆಯನ್ನ ಹೊಂದಿದ್ದಾನೆ ಇಲ್ಲಿ ಅಂತ ಹೇಳ್ತಾನೆ. ಯಾವುದರ ಜಿಪುಣತೆ? ತಾನು ಈ ಮೋಹ ಬಂದ್ಬಿಟ್ಟಿದೆ ಅವನಿಗೆ ಇಲ್ಲಿ. ಅದರಲ್ಲಿ ಅವನಿಗೇನಾಗಿದ್ದಾನೆ, ಆ ದೋಷ ಅವನಿಗೆ ಆವರಿಸ್ಕೊಂಡು ಬಿಟ್ಟಿದೆ. ಕರ್ತವ್ಯ ಮಾಡಬೇಕು, ಯಾವುದನ್ನ ಮಾಡಬೇಕು, ನಾನು ಯಾವುದನ್ನ ಮಾಡಬಾರದು ಅನ್ನುವಂತಹ ಗೊಂದಲದಲ್ಲಿ ಅವನು ಬಿದ್ದುಬಿಟ್ಟಿದ್ದಾನೆ ಅರ್ಜುನ. ಆದ್ರಿಂದ ಅವನು ಹೇಳ್ತಾನೆ, ಯಾವುದು ನನಗೆ ಒಳ್ಳೇದು, ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾವುದು ಶ್ರೇಯಸ್ಕರ ಅನ್ನುವಂಥದ್ದನ್ನು ನೀನೇ ನನಗೆ ಹೇಳಬೇಕು ಅಂತ ಅವನು, ನಾನು ನಿನಗೆ ಈಗ ಶರಣಾಗತನಾದ ಆತ್ಮ ಅಂತ ಹೇಳ್ತಾನೆ. ನಾನು ನಿನಗೆ ಶರಣಾಗತನಾದ ಶರೀರ ಹಾಗೆ ಹೀಗೆ ಏನೂ ಹೇಳ್ತಾ ಇಲ್ಲ ಅವನು. ನಾನು ನಿನಗೆ ಶರಣಾಗತನಾದಂತಹ ಆತ್ಮ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಹಾಗಿದ್ರೆ ಭಗವಂತ ಅದಕ್ಕೆ ಏನು ಹೇಳ್ತಾನೆ ನೆಕ್ಸ್ಟು ಅನ್ನುವಂಥದ್ದನ್ನು ನಾವು ನೋಡೋಣ. ಇದು ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ನಿಮಗೆ ಏನು ಕಾಣಿಸ್ತಾ ಇದೆ ಇಲ್ಲಿ ಈಗ ಸ್ಕ್ರೀನಲ್ಲಿ? ಯಾರಿಗೂ ಏನು ಕಾಣಿಸ್ತಾನೆ ಇಲ್ವಾ? ಆಕಾಶ ಕಾಣಿಸ್ತಾ ಇದೆ ಪ್ರಭುಜಿ. ಆಕಾಶ ಇವಾಗ ಮೋಡ ಕಾಣಿಸ್ತಾ ಇದೆ. ಇವಾಗ ಇವಾಗ ಎಲೆಗಳು, ಮರ, ಇವಾಗ ಪಕ್ಷಿ, ಗಿಳಿ. ಈಗ ಗಿಳಿ ಒಂದು ಹಣ್ಣನ್ನು ತಿಂತಾ ಇದೆ. ಗಿಳಿ ಒಂದು ಹಣ್ಣನ್ನ ತಿಂತಾ ಇದೆ. ಸೊ ಅದನ್ನ ನೋಡ್ಲಿಕ್ಕೆ ನಮಗೆ ದೂರದಿಂದ ಸಾಧ್ಯ ಇಲ್ಲ ಅಲ್ವಾ? ನಾವು ಹತ್ತಿರ ಹೋದಾಗ ಮಾತ್ರ ನಮ್ಗೆ ಇದನ್ನ ಸರಿಯಾಗಿ ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಸಾಕ್ಷಾತ್ಕರಿಸಿಕೊಳ್ಳೋದು ಅಂದ್ರೆ ನಾವು ಅದನ್ನ ಸರಿಯಾಗಿ ನೋಡ್ಬಹುದು. ದೂರದಲ್ಲಿದ್ದಾಗ ನಮ್ಗೆ ಅದು ಕಾಣಿಸ್ತಾ ಇಲ್ಲ. ದೂರದಲ್ಲಿ ಬರೀ ಮೋಡ ಕಾಣಿಸುತ್ತೆ, ಆ ಮರನೂ ಕಾಣಿಸಲ್ಲ,
ಹಾಗೆ ಹೋಗ್ತಾ ಹೋಗ್ತಾ ಮರ ಕಾಣಿಸುತ್ತೆ, ಮರದ ಕೊಂಬೆಗಳು ಕಾಣಿಸುತ್ತೆ, ಮರದ ಎಲೆಗಳು ಕಾಣಿಸುತ್ತೆ. ಹಾಗೆ ನಾವು ಇನ್ನೂ ಹತ್ತಿರಕ್ಕೆ ಹೋದಾಗ ಆ ಮರದಲ್ಲಿರುವಂತಹ ಆ ಒಂದು ಸುಂದರವಾದಂತಹ ಗಿಳಿ ನಮಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳೋದು? ನಮಗೆ ಬ್ರಹ್ಮನ್ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ಹೇಳ್ತಾರೆ. ಭಗವಂತ ಸಾಕ್ಷಾತ್ಕಾರದಲ್ಲಿ 3 ಹಂತ, ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತ. ಉದಾಹರಣೆಗೆ ಈಗ ನಮಗೆ ಇಲ್ಲಿ ಸೂರ್ಯನ ಬೆಳಕು ಕಾಣಿಸುತ್ತೆ. ಸೂರ್ಯ ಕಾಣಿಸ್ತಾನ ಅಲ್ವಾ? ಕೆಲವೊಂದು ಟೈಮ್ ಸೂರ್ಯನ ಬೆಳಕು ಕಾಣಿಸುತ್ತೆ. ಅದೇ ರೀತಿಯಾಗಿ ಭಗವಂತನಿಂದ ಪ್ರಭೆ, ಭಗವಂತನಿಂದ ಹೊರಸೂಸುವಂತಹ ದಿವ್ಯ ಪ್ರಕಾಶ, ಅದನ್ನು ನಾವು ಬ್ರಹ್ಮಜ್ಯೋತಿ ಅಂತ ಕರಿತೇವೆ. ಬ್ರಹ್ಮನ್ ಹಂತ, ಅದನ್ನ ಬ್ರಹ್ಮನ್ ಅಂತ ಕರೀತಾರೆ, ಭಗವಂತನ ಪ್ರಭೆಯನ್ನ. ಸೊ ಅದು ಸಹಿತ ಭಗವಂತನ ಸಾಕ್ಷಾತ್ಕಾರನೇ. ಆ ಬ್ರಹ್ಮನ್ ಅಲ್ಲಿಗೂ ಸಹಿತ ಕೆಲವು ಜೀವಿಗಳು ಹೋಗ್ತಾರೆ. ಆಮೇಲೆ ಅದು ಸಹಿತ ಭಗವಂತನ ಸಾಕ್ಷಾತ್ಕಾರನೇ, ಆದರೆ ಅದು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಆಮೇಲೆ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಇರುವಂತಹ ಪರಮಾತ್ಮ ಇದ್ದಾನೆ. ಅವನು ಅವ್ಯಕ್ತ ಸ್ವರೂಪ. ಅವನನ್ನ ಪೂರ್ತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಭಗವಂತನ ಈ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬಹುದು ಬ್ರಹ್ಮಜ್ಯೋತಿಯ ನಂತರ, ಆದರೆ ಅದು ಸಹಿತ ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಪರಿಪೂರ್ಣ ಸಾಕ್ಷಾತ್ಕಾರ ಯಾವಾಗ ನಾವು ಭಗವಂತನ ಸಾಕ್ಷಾತ್ಕಾರ ಡೈರೆಕ್ಟ್ ಆಗಿ ನಾವು ಮಾಡ್ತೇವೆ. ಈಗ ನಾವು ವೈಕುಂಠ ಲೋಕಗಳಿಗೆ ಹೋದಾಗ ಅಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ನಾವು ಅವನ ಜೊತೆಗೆ ಡೈರೆಕ್ಟ್ ಆಗಿ ಮಾತನಾಡುವಂತಹದ್ದು. ಈಗಾದ್ರೆ ನಾವೇನ್ ಮಾಡ್ತೇವೆ? ವಿಗ್ರಹ ರೂಪದಲ್ಲಿರುವಂತಹ ಭಗವಂತನ ಜೊತೆಗೆ ನಾವು ನಮ್ಮ ಮಾತುಕತೆಯನ್ನ ಮಾಡ್ತೇವೆ ಭಕ್ತಿಯಿಂದ. ಆದರೆ ಅದು ಐಹಿಕ ಪ್ರಪಂಚ. ಯಾಕೆಂದ್ರೆ ಇಲ್ಲಿ ನಮ್ಮ ಇಂದ್ರಿಯಗಳಿದೆಯಲ್ಲ, ನಮ್ಮ ಕಣ್ಣುಗಳಿರ್ಬೋದು, ಈ ಪಂಚೇಂದ್ರಿಯಗಳಿರ್ಬಹುದು, ನಮ್ಮ ಅಂತರೇಂದ್ರಿಯ ಮನಸ್ಸು ಇರಬಹುದು, ಈ ಇಂದ್ರಿಯಗಳು ಪರಿಪೂರ್ಣವಲ್ಲ. ಮತ್ತೆ ನಾವು ಪರಿಪೂರ್ಣರು ಅಲ್ಲ. ಅದರಿಂದ ಆತ್ಮದ ಸ್ವಂತ ಗುಣಲಕ್ಷಣಗಳನ್ನ ಹೊಂದಿದಾಗ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ತನಕ ಅದು ಸಾಧ್ಯವಿಲ್ಲ. ನಾವು ಪರಿಶುದ್ಧರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹೇಗೆ ನಾವು ಅಪರಂಜಿ ಅಂತ ಗೋಲ್ಡ್ ಹೇಳ್ತೇವೆ, ಎಲ್ಲ ಇದನ್ನ ತೆಗೆದ್ಮೇಲೆ ಅದು ಹೇಗೆ ಅಪರಂಜಿ ಆಗುತ್ತೆ, ಪ್ಯೂರ್ ಗೋಲ್ಡ್ ಆಗುತ್ತೆ, ಆ ರೀತಿಯಾಗಿ ನಾವು ಮೊದಲು ಪ್ಯೂರ್ ಆದಾಗ, ನಮ್ಮ ಇಂದ್ರಿಯಗಳು ಪರಿಪೂರ್ಣತೆಯನ್ನು ಸಾಧಿಸಿದಾಗ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಮಗೆ ಕಾಣಿಸಲ್ಲ ಈಗ. ಹಾಗೆ ನಾವು ಹತ್ರ ಹೋಗ್ಬೇಕು. ನಾವು ದೇವರಿಗೆ, ಭಗವಂತನಿಗೆ ಎಷ್ಟು ಹತ್ರಕ್ಕೆ ಹೋಗ್ತೇವೋ ಆಗ ಅವನು ಅಂದ್ರೆ ನಮಗೆ ಭಗವಂತ ಕಾಣಿಸ್ತಾನೆ ಅನ್ನೋದಕ್ಕಿಂತ ಜಾಸ್ತಿ ಅವನು ನಮಗೆ ಯಾವ ರೀತಿಯಾಗಿ ತೋರಿಸ್ತಾನೆ, ಅವನ ಕರುಣೆ ಬೇಕು ನಮ್ಮ ಮೇಲೆ. ಅವನೇ ನಮಗೆ ಆ ರೀತಿಯಾದಂತಹ ಅವನನ್ನ ಅವನು ಅಚಿಂತ್ಯ. ಭಗವಂತ ಕೃಷ್ಣನನ್ನ ನಾವು ಅಚಿಂತ್ಯ ಅಂತ ಕರೀತೇವೆ. ಅವನು ನಮ್ಮ ಚಿಂತನೆಯ ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅವನ ಸಾಕ್ಷಾತ್ಕಾರ ನಮಗೆ ಆಗ್ಬೇಕಂದ್ರೆ ಅವನನ್ನ ಯಾವ ರೀತಿಯಾಗಿ ನಾವು ಅವನನ್ನ ನೋಡ್ಬೇಕು ಅನ್ನುವಂಥದ್ದು ಅವನೇ ನಿರ್ಣಯ ಮಾಡ್ತಾನೆ. ಆ ರೀತಿಯಾಗಿ ನಮಗೆ ಅವನ ಸಾಕ್ಷಾತ್ಕಾರವನ್ನ ಮಾಡಿಸ್ತಾನೆ. ಆ ರೀತಿಯಾಗಿ ನಾವು ಅವನ ಹತ್ರ ಹೋಗ್ಬೇಕು, ಅವನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು, ಕೃಷ್ಣನಲ್ಲಿ ನಾವು ಪ್ರೇಮವನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು. ಸೊ ಈಗ ನಾವು ದೇಹವಲ್ಲ ಅನ್ನುವಂಥದ್ದು. ಅವನು ಹೇಳ್ತಾನ ಸಹಾನುಭೂತಿ. ಯಾಕೆ ನಾನು ಇವರನ್ನೆಲ್ಲ ಕೊಂತಾ ಇದ್ದೇನೆ, ನನ್ನ ಹತ್ರ ಆಗ್ತಾ ಇಲ್ಲ ಕೃಷ್ಣ, ನಾನು ಯುದ್ಧ ಮಾಡಲ್ಲ. ಸರಿ, ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಸುಮತಿ ಮಾತಾಜಿ, ಹರೇ ಕೃಷ್ಣ. ಓದ್ತೀರಾ? ನೆಕ್ಸ್ಟ್ ಯಾರಾದ್ರೂ ಓದ್ತೀರಾ ಬೇರೆಯವರು? ಇಲ್ಲ, ವರಲಕ್ಷ್ಮಿ ಮಾತಾಜಿ ಓದಿ ಸುಮತಿ ಮಾತಾಜಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಧೀರನಾದವನು ಅಂತ ಹೇಳ್ತಾನೆ ಅರ್ಜುನಿಗೆ. ಧೀರನಾದವನು ಅಂದ್ರೆ ಯಾರು ಇದನ್ನ ಸರಿಯಾಗಿ ತಿಳ್ಕೊಂಡಿರ್ತಾನೆ. ಇದು ಒಂದು ದೊಡ್ಡ ಸ್ಟಡಿ. ಈ ಆತ್ಮ ಮತ್ತೆ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಒಂದು ಅಧ್ಯಾಯ ಇದೆ. ಸೊ ಇಲ್ಲಿ ಆತ್ಮ ಅಂದ್ರೆ ಈ ಶರೀರ ಅನ್ನೋದು ಆತ್ಮಕ್ಕೆ ಒಂದು ಕ್ಷೇತ್ರ. ಅದರಿಂದ ಈ ಆತ್ಮ ಅನ್ನುವಂಥದ್ದು ಏನಿದೆ, ಈ ಶರೀರದ ಬೆಳವಣಿಗೆಗಳಾಗ್ತಾ ಹೋದಾಗೆ ಆತ್ಮ ಸಹಿತ ಸಾಗತ್ತೆ. ಅಂದ್ರೆ ಒಂದು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ, ಹೀಗೆ ಅದು ಹೋಗುವಾಗ ಆತ್ಮ ಆ ಶರೀರದಲ್ಲಿ ಸಾಗ್ತಾ ಇರುತ್ತೆ. ಯಾವಾಗ ಅದು ಜರಾ ಸ್ಥಿತಿಗೆ ಹೋಗತ್ತೆ ಅಂದ್ರೆ ಮುಪ್ಪಿಗೆ, ಮತ್ತೆ ಆಮೇಲೆ ಸಾವಿಗೆ ಯಾವಾಗ ಹೋಗುತ್ತೆ ಅಂದ್ರೆ ಆ ಶರೀರ ನಾಶ ಆಗತ್ತೆ. ಆಗ ಈ ಆತ್ಮ ಅನ್ನುವಂತಹದ್ದು ಆ ಶರೀರವನ್ನು ಬಿಟ್ಟು
ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಹೇಗೆ ನಾವು ಬಟ್ಟೆಯನ್ನ ಬದಲಾಯಿಸಿಕೊಳ್ತೇವೆ ಆ ರೀತಿಯಾಗಿ ಆತ್ಮ ತನ್ನ ಶರೀರವನ್ನ ಬದಲಾಯಿಸಿಕೊಳ್ಳುತ್ತೆ. ಅದರಿಂದ ಆತ್ಮಕ್ಕೆ ಶರೀರ ಬೇಕೇ ಬೇಕು. ಆತ್ಮ ಶರೀರ ಇಲ್ಲದೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆತ್ಮಕ್ಕೆ ಶರೀರ ಒಂದೇ. ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಯಾವುದಾದ್ರೂ ಒಂದು ಶರೀರ ಬೇಕು. ಒಂದೇ ಮನುಷ್ಯ ಶರೀರನೋ ಪ್ರಾಣಿ ಶರೀರನೋ ಯಾವುದಾದ್ರೂ ಒಂದು ಶರೀರ. ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋದಾಗ ಅಂದ್ರೆ ನಮಗೆ ಮತ್ತೆ ಈ ಜನ್ಮ ಮೃತ್ಯು ಜರ ಈ ವ್ಯಾಧಿಯ ಸಂಕಲದಲ್ಲಿ ಇರದೇ ಇರೋವಾಗ ಅದು ನಮಗೆ ದಿವ್ಯವಾದ ಆಧ್ಯಾತ್ಮಿಕ ಶರೀರವೇ ಸಿಗತ್ತೆ. ಆದ್ರೆ ಆತ್ಮಕ್ಕೆ ಶರೀರ ಬೇಕೇ ಬೇಕು. ಅದರಿಂದ ಈ ಆತ್ಮ ಅನ್ನುವಂಥದ್ದು ಏನ್ ಮಾಡತ್ತೆ, ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನ್ನಿಗೆ, ನೀನು ಸಹಾನುಭೂತಿ ಅವಶ್ಯಕತೆ ಇಲ್ಲ, ಇಲ್ಲಿ ನೀನು ಯುದ್ಧ ಮಾಡು, ಯಾರು ಇಲ್ಲಿ ಸಾಯ್ತಾ ಇಲ್ಲ, ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ರಣಭೂಮಿಯಲ್ಲಿ ಯಾವುದೇ ಯೋಧ ಯಾವುದೇ ಇರಲಿ ಅವನು ಅಲ್ಲಿಂದ ಸ್ವರ್ಗಕ್ಕಂತೂ ಗ್ಯಾರಂಟಿ ಹೋಗ್ತಾನೆ. ಅವನು ಅಲ್ಲಿ ಸತ್ರೆ ವೀರ ಸ್ವರ್ಗ ಅವನಿಗೆ ಗ್ಯಾರಂಟಿ. ಯುದ್ಧ ಮಾಡಿ ಯಾರು ಸಾಯ್ತಾನೋ ಅವನು, ಯಾಕೆಂದ್ರೆ ಕ್ಷತ್ರಿಯನ ಕರ್ತವ್ಯ ಅದು, ಅವನು ಖಂಡಿತವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಆದ್ರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ, ನೀನು ಇಲ್ಲಿ ಅಸಹಾಯಕನಾಗಬೇಡ, ನೀನು ಯುದ್ಧ ಮಾಡು ಅನ್ನೋದನ್ನ ಅವನಿಗೆ ಮತ್ತೆ ಹೇಳ್ತಾ ಇದ್ದಾನೆ. ಸೊ ಈ ಆತ್ಮ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ಆತ್ಮ ನಿಜವಾಗಿ ಸಚ್ಚಿದಾನಂದ, ಅದು ಭಗವಂತನ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ. ಎಲ್ಲ ಆತ್ಮಗಳು, ಎಲ್ಲ ಜೀವಾತ್ಮಗಳು ಹಾಗೆ. ಆದರೆ ಯಾವಾಗ ಅದು ಶರೀರದಲ್ಲಿ ಬಂದಾಗ ಈ ಇಂದ್ರಿಯಗಳ ಹಿಡಿತದಲ್ಲಿ ಬಂದು, ಈ ಮನಸ್ಸಿನ ಹಿಡಿತದಲ್ಲಿ ಬಂದು ಅದು ತನ್ನ ಸ್ವಂತಿಕೆಯನ್ನ ಕಳ್ಕೊಂಡಿರುತ್ತೆ. ಅದರಿಂದ ಇಲ್ಲಿ ಆತ್ಮದ ಬಗ್ಗೆ ಹೇಳ್ತಾ ಇರುವಂತಹದ್ದು ಏನಂದ್ರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಸೊ ಈಗ ಆತ್ಮಕ್ಕೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹಿತ ನಾವು ಆತ್ಮಹತ್ಯೆ ಹೇಳ್ತೇವೆ, ಆತ್ಮದ ಅವನತಿ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ಅಕಾಲಿಕ ಮರಣವನ್ನು ನಾವು ತಂದ್ಕೊಂಡಾಗ ಅದು ಆತ್ಮಹತ್ಯೆ ಆಗತ್ತೆ. ಅಕಾಲಿಕ ಮರಣ ಅಂದ್ರೆ ಈ ಬೇರೆ ಯಾವುದೋ ಒಂದು ಈಗ ಆಕ್ಸಿಡೆಂಟ್ ಆಗಿ ಆ ಥರ ಅಲ್ಲ. ಕೆಲವರು ಜಬರ್ದಸ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅದು ಒಳ್ಳೇದಲ್ಲ. ಯಾಕೆಂದ್ರೆ ನಮ್ಮ ಜೀವಿತಾವಧಿ ಇಂತಿಷ್ಟು ಅಂತ ಭಗವಂತ ಕಾಲ ನಿರ್ಣಯ ಮಾಡಿರ್ತಾನೆ. ನಾವೊಂದು 60 ವರ್ಷ ಬದುಕಬೇಕು ಅನ್ನುವಂಥದ್ದು ಕಾಲನ ನಿರ್ಣಯ ಆಗಿದ್ರೆ, ಯಾರಾದ್ರೂ 30 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನೊಂದು 30 ವರ್ಷ ಅವನಿಗೆ ಶರೀರ ಎಲ್ಲಿಂದ ತರೋದು? ಆ ಶರೀರ ಮತ್ತೊಂದು ಶರೀರ ರೆಡಿ ಆಗ್ಬೇಕಲ್ಲ. ಸೊ ಅದರಿಂದ ಆತ್ಮಹತ್ಯೆ ಅಂತ ಕೆಲಸವನ್ನ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಆತ್ಮ ಶರೀರವಿಲ್ಲದೆ ಇರುವಂತಹ ಸಮಯ ಅಲ್ಲಿ ಆ ರೀತಿಯಾದಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗುವಂತಹದ್ದು. ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೇಬಾರದು ಅನ್ನುವಂಥದ್ದನ್ನ, ಅದು ಮಹಾಪಾಪ ಅಂತ ಹೇಳ್ತಾರೆ. ಆದರೆ ಅಂತಹ ಆತ್ಮಕ್ಕೂ ಪ್ರೇತಾತ್ಮಗಳು ಅಂತಹ ಆತ್ಮಕ್ಕೂ ಉದ್ಧಾರ ಮಾಡಲಿಕ್ಕೆ ಶಿವ ಇದ್ದಾನೆ. ಆದರೆ ಕರ್ಮಫಲಗಳು ಅವರನ್ನ ಅಲ್ಲಿಯೂ ಬಿಡುವುದಿಲ್ಲ ಅಲ್ಲ. ಅದರ ಪ್ರಕಾರ ಅದರಿಂದ ಈ ಆತ್ಮದ ಗುಣಲಕ್ಷಣಗಳನ್ನ ನಾವು ಇಲ್ಲಿ ನೋಡಿದ್ದೇವೆ. ಮುಂದೆ ಹೋಗೋಣ. ಈಗ ಅವನು ಹೇಳ್ತಾ ಇದ್ದಾನೆ ಸಂತೋಷವಿಲ್ಲ ಅಥವಾ ಸ್ವರ್ಗ ಅನ್ನುವಂಥದ್ದಕ್ಕೆ ಏನ್ ಹೇಳ್ತಾ ಇದ್ದಾನೆ ಅಂತ ನಾವು ನೋಡೋಣ. ಯಾಕೆಂದ್ರೆ ಒಂದೇ ನಿನಗೆ ರಾಜ್ಯ ಇಲ್ಲವೇ ಸ್ವರ್ಗ ಅನ್ನುವಂಥದ್ದು. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತೆ ತವಾ ಹಿತಾಃ ನಿನ್ನತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಬೇರೆ ಯಾರಾದ್ರೂ ಓದ್ತೀರಾ? ಹ್ಯಾಂಡ್ ರೇಸ್ ಮಾಡದೇ ಇರುವವರು ಬೇಗ ಬೇಗ ಓದ್ಬೇಕು. ಓದಿದ್ರೆ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದುದು ಏನುಂಟು? ಅವ್ನು ಹೇಳ್ತಾ ಇದ್ದಾನೆ, ನಿನಗೆ ಇನ್ನೂ ಹೆಚ್ಚು ದುಃಖ ಬೇಕಾ? ಯಾಕೆಂದ್ರೆ ನೀನೊಬ್ಬ ಕ್ಷತ್ರಿಯ, ನೀನು ನಿನ್ನದೇ ಆದ ಒಂದು ಸೆಲ್ಫ್ ರೆಸ್ಪೆಕ್ಟ್ ನಿನಗೆ ಇದೆ. ಆದ್ರೆ ನೀನು ಅದೆಲ್ಲ ಇಲ್ಲಿ ಕಳ್ಕೊಂಡ್ ಬಿಡ್ತೀಯಲ್ಲ, ಏನಾಗತ್ತೆ? ಎಲ್ಲರೂ ನಿನ್ನನ್ನ ರಣಹೇಡಿ ಅಂತಾರೆ ಅಲ್ವಾ? ನೀನು ಆ ರೀತಿಯಾಗಿ ಕೆಲವು ಅವಾಚ್ಯ ಶಬ್ದಗಳನ್ನ ನೀನು ಯುದ್ಧ ಮಾಡಿಲ್ಲ ಅಂದ್ರೆ ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ. ಅಂದ್ರೆ ನಿನ್ಗೆ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯವೇ ಇಲ್ಲ, ನೀನು ಕ್ಷತ್ರಿಯನೇ ಅಲ್ಲ ಅನ್ನುವಂಥದ್ದು ಅದು ಅವನಿಗೆ ಕೃಷ್ಣ ಹೇಳ್ತಾ ಇರುವಂತ. ಆದ್ರಿಂದ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ನಿನ್ ಬೇರೆ ಏನಾದ್ರೂ ಉಂಟಾ? ನೀನೆಲ್ಲ ಬಾಕಿ ಎಲ್ಲ ಹೇಳ್ಕೊಂಡು ದುಃಖ ಮಾಡ್ತಾ ಇದೀಯ, ಆದ್ರೆ ನಿನ್ನ ಕರ್ತವ್ಯದಲ್ಲಿ ಲೋಪ ಎಸಗ್ತಾ ಇದೆಯಲ್ಲ ನೀನು.
ನಿನ್ನ ಕರ್ತವ್ಯದಿಂದ ನೀನು ಹಿಂದೆ ಓಡ್ತಾ ಇದೆಯಲ್ಲ, ಅದೇ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ನಿನಗೆ ಉಂಟಾ ಅನ್ನುವಂಥದ್ದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅಕ್ಷರ ಮಾತಾಜಿ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಇಷ್ಟು ಹೇಳ್ತಾ ಇದ್ದಾನೆ ಅಂದ್ರೆ ಅವನು ಕ್ಷತ್ರಿಯ, ಅವನ ಕರ್ತವ್ಯ ಅವನು ಮಾಡಬೇಕು. ಅವನು ಹೇಳ್ತಾ ಇದ್ದಾನೆ, ನಿನಗೇನು ಒಂದೇ ಸ್ವರ್ಗ ಅಥವಾ ವೀರ ಸ್ವರ್ಗ ಇಲ್ಲ, ನಿನಗೆ ರಾಜ್ಯ, ಎರಡರಲ್ಲಿ ಒಂದು ಸಿಗತ್ತೆ. ಅದರಿಂದ ನೀನು ಎದ್ದೇಳು, ದೃಢ ನಿಶ್ಚಯದಿಂದ ಯುದ್ಧ ಮಾಡು. ದೃಢ ನಿಶ್ಚಯ ಬೇಕು ಇಲ್ಲಿ. ಆ ದೃಢ ನಿಶ್ಚಯ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ ಮುಂದೆ ಹೋಗ್ತಾ ಹೋದಾಗೆ. ಈಗ ಪಾಪದ ಬಗ್ಗೆ ಅವನ ಮೂರನೆಯ ಕಾರಣ, ಅದ್ರ ಬಗ್ಗೆ ಅವನು ಏನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನೋಡೋಣ. ನೇಹ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ. ಮಧುಶ್ರೀ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂದ್ರೆ ಈ ಭಕ್ತಿಯಲ್ಲಿ ಭಗವಂತನಿಗೆ, ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಕರ್ಮ ನಾವು ಮಾಡುವಾಗ ಅದು ಅರ್ಜುನಿಗೆ ಹೇಳ್ತಾ ಇದ್ದಾನೆ ನಿನ್ನ ಕರ್ತವ್ಯವನ್ನ ಮಾಡುವಂತ. ಸೊ ಆ ರೀತಿಯಾಗಿ ನಾವು ನಮ್ಮ ಕರ್ತವ್ಯವನ್ನ ಮಾಡುವಾಗ ಅಂದ್ರೆ ಅಲ್ಲಿ ಫಲಗಳ ಅಪೇಕ್ಷೆ ಇರುವುದಿಲ್ಲ. ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ಭಕ್ತಿಯಲ್ಲಿ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ನಾವು ಯಾವುದಾದ್ರೂ ಅಂದ್ರೆ ಮಾಡಬೇಕು. ಆ ರೀತಿಯಾಗಿ ನಾವು ಮಾಡುವಾಗ ನಮಗೆ ಅದು ನಮ್ಮನ್ನ ಮಹಾಭಯದಿಂದ ಕಾಪಾಡುತ್ತೆ. ಉದಾಹರಣೆಗೆ ನಾವು ನೋಡಬಹುದು, ಇಲ್ಲಿ ಚಿತ್ರದಲ್ಲಿ ಹನುಮಂತ ಇದ್ದಾನೆ, ಲಂಕೆಯನ್ನ ಸುಟ್ಟ. ಹೀಗೆ ಎಲ್ಲಾದ್ರೂ ಹೋಗಿ ಲಂಕೆ ಅಥವಾ ಯಾವ್ದಾದ್ರು ಊರನ್ನೋ ಮನೆಯನ್ನೋ ಈ ತರ ನಾವು ಹೋಗಿ ಬೆಂಕಿ ಹಾಕ್ಬಿಟ್ರೆ ಒಳ್ಳೇದದು? ಒಳ್ಳೆ ಕೆಲ್ಸನ? ಏನ್ ಹೇಳ್ತೀರಾ? ನಾ ಮಾಡೋದು ಅದು ಒಳ್ಳೆ ಕೆಲ್ಸನಾ? ಒಳ್ಳೆ ಕೆಲಸ ಅಲ್ಲ ಪ್ರಭು. ಹಾಗಾದ್ರೆ ಹನುಮಂತ ಮಾಡಿದ್ದು, ಲಂಕೆಗೆ ಬೆಂಕಿ ಹಾಕಿದ್ದು? ಅದು ದೇವರ ಸೇವೆಯಲ್ಲಿ ಪ್ರಭುಜಿ. ಭಗವಂತನ ಸೇವೆಯಲ್ಲಿ. ಧನ್ಯವಾದಗಳು. ಯಾಕೆಂದ್ರೆ ಅವನು ಬೇರೆ ತನಗಾಗಿ ಏನು ಮಾಡ್ತಾ ಇಲ್ಲ ಅಲ್ಲಿ. ಅವನು ತನ್ನ ಸ್ವಂತ ಲಾಭಕ್ಕಾಗಿ ಹನುಮಂತ ಏನಾದ್ರೂ ಮಾಡಿದಾನ ಅಲ್ಲಿ? ಈಗ ಯಾವಾಗ ನಾವು ನಮ್ಮ ಸ್ವಂತ ಲಾಭಕ್ಕಾಗಿ ಮಾಡ್ತೇವೆ ಅಂದ್ರೆ ಅದು ನಮ್ಮ ಇಂದ್ರಿಯ ತೃಪ್ತಿಗಾಗಿ ನಾವು ಮಾಡುವಂತಹದ್ದು. ಅಂತಹದ್ದು ಆಗಿದ್ರೆ ನಾವು ಪಾಪವನ್ನೇ ಊಟ ಮಾಡಬೇಕಾಗುತ್ತೆ. ಆದ್ರೆ ಹನುಮಂತ ಇಲ್ಲಿ ಹೋಗಿದ್ದಾನೆ, ಭಗವಂತನ ಸೇವೆಯಲ್ಲಿ ಅವನು ನಿರತನಾಗಿರುವುದರಿಂದ ಸಂಪೂರ್ಣವಾಗಿ ಅವನು ಲಂಕೆಗೆ ಬೆಂಕಿ ಹಾಕಿದ್ರು ಆ ಒಂದು ಕೆಲಸದ ಕರ್ಮದ ಫಲ ಅವನಿಗೆ ತಟ್ಟುವುದಿಲ್ಲ. ಅದೇ ರೀತಿಯಾಗಿ ವಿಭೀಷಣ ಲಂಕೆಯನ್ನ ಬಿಟ್ಟು ಬರ್ತಾನೆ ಯುದ್ಧದ ಸಮಯದಲ್ಲಿ. ಅವನು ಉಂಡ ಮನೆಗೆ ದ್ರೋಹ ಬಗ್ದಾಗ ಅಲ್ವಾ ಅವನು ಆ ರೀತಿಯಾಗಿ ಇಲ್ಲಿ ಬಂದು ಶತ್ರುಗಳಿಗೆ ಅಲ್ಲಿಯ ವಿಷಯವನ್ನೆಲ್ಲ ಹೇಳೋದು. ಆದರೆ ಅವನು ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಧರ್ಮದ ಪರವಾಗಿ ಇಲ್ಲಿ ಬಂದಿದ್ದಾನೆ. ಅವನು ಅಂದ್ರೆ ತನ್ನ ಕರ್ತವ್ಯ ತಾನು ಭಗವಂತನ ಜೊತೆಗೆ ಇರ್ತೇನೆ ಅನ್ನುವಂಥದ್ದು. ಅದರಿಂದ ವಿಭೀಷಣಿಗೂ ಸಹಿತ ಅವನ ಕರ್ಮದ ಫಲ ಅಲ್ವಾ. ಈಗ ಉದಾಹರಣೆಗೆ ಒಬ್ಬ ಸೈನಿಕ ಆ ಗಡಿ ಕಾಯ್ತಾ ಇರ್ತಾನೆ. ಗಡಿಯಲ್ಲಿ ಶತ್ರುಗಳು ಬಂದಾಗ ಅವನು ಬಂದೂಕನ್ನ ಹಿಡಿದು ಗುಂಡನ್ನ ಹೊಡಿತಾನೆ. ಅವನು ಮಾಡಿ ಸರಿನಾ ತಪ್ಪ? ಸರಿ. ಅದೇ ಸೈನಿಕ ರಜೆಯಲ್ಲಿ ಮನೆಗೆ ಬಂದಿರ್ತಾನೆ. ಅಲ್ಲೇ ಯಾರಿಗೋ ಪಕ್ಕದಲ್ಲಿ ಇದ್ದವರಿಗೆ ಗುಂಡೆ ಎತ್ಕೊಂಡ್ಬಿಟ್ಟು ಹೊಡೆದು ಬಿಡ್ತಾನೆ, ಪಕ್ಕದ ಮನೆಯವರಿಗೆ. ಏನೋ ಒಂದು ಗಲಾಟೆ ಆಗತ್ತೆ. ಈಗ ಅದು ತಪ್ಪ ಸರಿನೋ? ತಪ್ಪು ಗುರುಜಿ. ಅಲ್ವಾ? ಅಂದ್ರೆ ಇಲ್ಲಿ ಏನು, ಅಲ್ಲಿ ಮಾಡಿದ್ದು ಒಂದು ಅವನ ಕರ್ತವ್ಯ, ಇಲ್ಲಿ ಮಾಡಿದ್ದು ಸ್ವಾರ್ಥ. ಸೊ ಇದೇ ಡಿಫರೆನ್ಸ್. ಈಗ ಸ್ವಾರ್ಥದಲ್ಲಿ ನಮಗೆ ಕರ್ಮಫಲವನ್ನ ಅನುಭವಿಸಲೇಬೇಕು. ಕರ್ತವ್ಯದಲ್ಲಿ ನಾವು ಯಾವುದೇ ಕರ್ಮಫಲವನ್ನ ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದ್ರೆ ಆ ಕರ್ಮ ಫಲಗಳನ್ನ ನನಗೆ ಬಿಟ್ಬಿಡು ಅಂತ ಮುಂದೆ ಹೇಳ್ತಾನೆ ಭಗವಂತ. ನಾವು ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಕರ್ಮಯೋಗದಲ್ಲಿ ಹೇಗೆ ಕರ್ಮ ಮಾಡುವುದು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು.
ಈಗ ಕುಟುಂಬ ಸಂಪ್ರದಾಯದ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ವರ್ಣಶಂಕರದ ಪರಿಸ್ಥಿತಿ ಕ್ರಿಯೇಟ್ ಆಗತ್ತೆ. ಅಂದ್ರೆ ಇವರು ಅಧರ್ಮಿಗಳಾಗ್ತಾರೆ, ವ್ಯಭಿಚಾರಿಗಳಾಗಬಹುದು ಅನ್ನುವಂತಹದ್ದು ಒಂದು ಇದು. ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಹರೇ ಕೃಷ್ಣ. ಸುಮತಿ ಮಾತಾಜಿ. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವೂ ಆಗುತ್ತದೆ. ಸೊ ಒಂದು ಚಿಕ್ಕ ಬಾವಿ ಇದೆ, ಆ ಬಾವಿಯಲ್ಲೂ ನೀರಿದೆ, ಅದು ಸಹಿತ ನಮ್ಮ ದಣಿವನ್ನ ಅಥವಾ ನಮ್ಮ ಬಾಯಾರಿಕೆಯನ್ನ ನೀಗಿಸುತ್ತೆ. ಅದೇ ಒಂದು ದೊಡ್ಡ ಜಲಾಶಯ ಇದೆ, ಆ ಜಲಾಶಯದಲ್ಲೂ ನೀರಿದೆ, ಅದು ಸಹಿತ ನಮ್ಮ ಬಾಯಾರಿಕೆಯನ್ನ ದಣಿವನ್ನ ನಿವಾರಿಸುತ್ತೆ ಅಲ್ವಾ. ಎರಡು ನೀರೇ. ಅಂದ್ರೆ ಇದರ ನಿಜವಾದ ಎರಡರ ಹಿಂದಿನ ಉದ್ದೇಶ ಏನು? ಈ ರೀತಿಯಾಗಿ ಅವಶ್ಯಕತೆ ಪೂರೈಸುವಂಥದ್ದು, ನಮ್ಮ ಅವಶ್ಯಕತೆಯನ್ನ ಪೂರೈಸುವಂಥದ್ದು ಅಲ್ಲಿ. ಅದೇ ರೀತಿಯಾಗಿ ಈ ವೇದಗಳ ಹಿಂದೆ ಭಕ್ತಿಯನ್ನ ಮಾಡುವಂತಹದ್ದು ಭಗವಂತನ ಕುರಿತಾಗಿ, ಮತ್ತೆ ವೇದಗಳನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು, ವೇದಗಳ ಹಿಂದಿನ ಉದ್ದೇಶ ಸಹಿತ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು, ಭಕ್ತಿಯನ್ನ ಮಾಡುವುದು ಸಹಿತ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು. ಅದರಿಂದ ಯಾರು ಭಕ್ತಿಯನ್ನ ಮಾಡ್ತಾರೆ, ಯಾರು ವೇದಗಳ ಹಿಂದಿರುವ ಉದ್ದೇಶ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದನ್ನು ಯಾರು ಅದನ್ನ ಸರಿಯಾಗಿ ತಿಳ್ಕೊಂಡಿರ್ತಾರೆ, ಅವರಿಗೆ ಎಲ್ಲಾ ಪ್ರಯೋಜನ, ಈ ವೇದಗಳನ್ನ ತಿಳಿದು ಸಿಗುವ ಪ್ರಯೋಜನ ಏನಿದೆ, ವೇದಗಳನ್ನ ಅಭ್ಯಾಸ ಮಾಡಿ ವೇದದಿಂದ ಆಗುವ ಪ್ರಯೋಜನಗಳೇನಿದೆ, ಅವೆಲ್ಲವೂ ಭಗವಂತನಿಗೋಸ್ಕರ ಭಕ್ತಿಯನ್ನ ಮಾಡುವುದರಿಂದ ಅದು ಅವರಿಗೆ ಸಿಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಆದ್ರಿಂದ ಅವನೇನು ಹೇಳ್ತಾ ಇದ್ದಾನೆ, ನಾವು ಅದನ್ನ ಆ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಹಾಗಾದ್ರೆ ಈ ನಿಶ್ಚಯದ ಬಗ್ಗೆ ಬರ್ತಾನೆ. ಏನೋ ನಾನು ನಿರ್ಣಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಯಾರು ಹೇಳ್ತಾ ಇರುವಂತಹದ್ದು? ಅರ್ಜುನ ಹೇಳ್ತಾ ಇರುವಂತಹದ್ದು. ಆದ್ರೆ ಅರ್ಜುನ ತನ್ನ ಗುರಿಗೆ ಹೆಸರುವಾಸಿ. ಒಂದಲ್ಲ ಎರಡು ನಿದರ್ಶನಗಳನ್ನ ನಾವು ನೋಡ್ಬೋದು. ಒಂದನೇದಾಗಿ ಅವನು ಚಿಕ್ಕವನಿರುವಾಗ ದ್ರೋಣಾಚಾರ್ಯರು ಪರೀಕ್ಷೆ ಮಾಡುವಾಗ ಏನ್ ಹೇಳ್ತಾರೆ, ನಿನಗೆ ಏನ್ ಕಾಣಿಸ್ತಾ ಇದೆ? ಮರದಲ್ಲಿ ಒಂದು ಕೃತಕ ಗಿಳಿಯನ್ನ ಇಟ್ಟು ಆ ಗಿಳಿಯ ಕಣ್ಣಿಗೆ ಬಾಣ ಬಿಡ್ಬೇಕು. ಎಲ್ರು ಧನುರ್ವಿದ್ಯೆಯನ್ನ ಯಾರವ್ರ ಹತ್ರ ಕಲ್ತಿರ್ತಾರೆ, ಎಲ್ಲರ ಹತ್ರ ಕೇಳ್ತಾರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಆದ್ರೆ ಎಲ್ರೂ ಮರ ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ಮೋಡ ಕಾಣಿಸ್ತಾ ಇದೆ. ಆದ್ರೆ ಅರ್ಜುನ ಹಾಗಲ್ಲ, ತನ್ನ ಗುರಿ ಆ ಗಿಳಿಯ ಕಣ್ಣು ಅನ್ನೋದು ಅವನಿಗೆ ಪಕ್ಕಾ ಗೊತ್ತಿರುತ್ತೆ. ಅದರಿಂದ ಅವನೇನು ಹೇಳ್ತಾನೆ, ನನಗೆ ಗಿಳಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ, ನನಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅಂತ. ಸೊ ಆ ರೀತಿಯಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ ಬಹುಶಾಖಾಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಅವರಿಗೆ ಒಂದೇ ಗುರಿ. ಪ್ರೀತಿಯ ಕುರುನಂದನನೇ, ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ನಿಶ್ಚಯ ಸ್ವಭಾವದಲ್ಲಿ ಇರದಿರು ದೃಢ ಸಂಕಲ್ಪ. ಈಗ ಅಂದ್ರೆ ಸಂಕಲ್ಪ ದೃಢವಾಗಿರಬೇಕು. ಯಾವಾಗ ಸಂಕಲ್ಪ ದೃಢವಾಗಿರತ್ತೆ? ಯಾವಾಗ ಬುದ್ಧಿ ಅನೇಕ ಶಾಖೆಗಳನ್ನ ಹೊಂದದೆ ಒಂದೇ ಒಂದು ಶಾಖೆ, ಒಂದೇ ಒಂದು ನೇರವಾಗಿ ಒಂದು ಕಡೆ ಸ್ಥಿತರಾಗಿದ್ದಾಗ ಅಲ್ವಾ. ಯಾವಾಗಲೂ ನಾವು ಹೇಳ್ತೇವಲ್ಲ, ಅವ್ನ ಬುದ್ಧಿ ನೋಡು ಅಂತ. ಸೊ ಆ ಬುದ್ಧಿ ಚಂಚಲವಾಗಿದ್ದಾಗ ಏನಾಗತ್ತೆ, ಮನಸ್ಸು ಸ್ಥಿರವಾಗಿಲ್ಲದೆ ಇರುವಾಗ ಆ ರೀತಿಯಾಗಿ ಗೊಂದಲಗಳು ಉಂಟಾಗತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಆದರೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರು ನಂದನ ಅಂತ ಹೇಳ್ತಾನೆ. ಅಂದ್ರೆ ದೃಢ ಸಂಕಲ್ಪ ಅಂದ್ರೆ ಯಾರು ಅದಕ್ಕೆ ನಾವು ಕಲ್ಟಿವೇಟ್ ಮಾಡಬೇಕು, ಅಂದ್ರೆ ಅದಕ್ಕೆ ನಾವು ಸರಿಯಾದ ರೀತಿಯಾದಂಥ ಶಿಕ್ಷಣವನ್ನ ಕೊಡಬೇಕು. ಆಗ ಅದು ಖಂಡಿತವಾಗಿಯೂ ಈ ಬೇರೆ ಹಲವಾರು ಶಾಖೆಗಳನ್ನು ಹೊಂದದೆ ದೃಢ ಸಂಕಲ್ಪ, ಆವಾಗ ನಾವು ತೆಗೆದುಕೊಳ್ಳುವಂತಹ ನಿರ್ಣಯವೂ ಸಹಿತ ದೃಢವಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಕರ್ತವ್ಯವನ್ನ ನಾವು ಮಾಡ್ತೇವೆ, ಯಾವುದೇ ರೀತಿಯಾದಂಥ ಗೊಂದಲ ಇರುವುದಿಲ್ಲ. ಗೊಂದಲಗಳು ಬರೋದು ಯಾವಾಗ ನಾವು ನಮ್ಮ ಸ್ವಂತ ಹಾಗೆ ಆ ಸೈನಿಕನ ಉದಾಹರಣೆಯನ್ನು ಕೊಟ್ಟೆ, ಅದೇ ರೀತಿಯಾಗಿ ನಾವು ನಮ್ಮ ಇಂದ್ರಿಯ ತೃಪ್ತಿಗಾಗಿ ಅದನ್ನೇ ನಾವು ಕಾಮ ಅಂತ ಕರೆಯುವಂತಹದ್ದು. ನಾವು ಯಾವಾಗ ಕಾಮ್ಯ ಕರ್ಮವನ್ನ ಮಾಡ್ತೇವೆ,
ಇಲ್ಲಿ ನಿಷ್ಕಾಮ ಕರ್ಮ ಅಥವಾ ಕಾಮ್ಯ ಕರ್ಮ. ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ಏನು? ಇಂದ್ರಿಯ ತೃಪ್ತಿಗೆ ಮಾಡುವಂತಹ ಕೆಲಸಗಳು. ನಿಷ್ಕಾಮ ಕರ್ಮ ಅಂದ್ರೆ ಏನು? ಫಲಾಪೇಕ್ಷೆಯನ್ನ ಬಯಸದೆ ಮಾಡುವಂತಹ ಕೆಲಸಗಳು, ಕರ್ಮ, ಕರ್ತವ್ಯ. ಅದು ಕರ್ತವ್ಯವನ್ನ ನಾವು ಯಾವಾಗಲೂ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತೇವೆ. ಆದರೆ ಕಾಮ್ಯ ಕರ್ಮವನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತೇವೆ. ಉದಾಹರಣೆಗೆ ನಾವು ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೇವೆ, ಅಲ್ಲಿ ನಮ್ಗೆ ಎಷ್ಟು ಸಂಬಳ ಕೊಡ್ತಾರೆ, ನಾನು ಎಷ್ಟು ಜವಾಬ್ದಾರಿ ತಗೋಬೇಕು, ನೀವು ಎಷ್ಟು ಸಂಬಳ ಕೊಡ್ತೀರಾ, ನಾನು ಇಷ್ಟೊತ್ತು ಕೆಲಸ ಮಾಡ್ತೇನೆ ಅಷ್ಟೇ ಅಲ್ವಾ, ಜಾಸ್ತಿ ಕೆಲಸ ಮಾಡೋದಿಲ್ಲ. ಅದೇ ಅದ್ರ ಬದಲು ಅದು ನಮ್ಮ ಕರ್ತವ್ಯ ಅಂತ ನಾವು ಹೋಗಿ ಮಾಡಿದಾಗ ಅದರ ಹಿಂದೆ ದೊಡ್ಡ ದೊಡ್ಡ ಪ್ಯಾಕೇಜ್ಗಳೇ ಬರುತ್ತೆ. ಯಾರು ಹೆಚ್ಚು ಸಕ್ಸಸ್ಫುಲ್ ಆಗಿರ್ತಾರೆ ಅವರನ್ನು ನೀವು ನೋಡ್ಲಿಕ್ಕೆ ಹೋದಾಗ ಅವ್ರು ಯಾವಾಗಲೂ ಆ ಒಂದು ಸಣ್ಣ ಮೊತ್ತದ ಹಿಂದೆ ಆಲೋಚನೆ ಮಾಡೋದಿಲ್ಲ. ಅವರು ಅಲ್ಲಿ ಹೋಗಿ ನಾನೇನ್ ಮಾಡ್ತೀನಿ, ಇಲ್ಲಿ ನಾನು ಕಂಪ್ನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ, ಅದರಿಂದ ಅವರು ಬೆಳೀತಾ ಹೋಗ್ತಾರೆ. ಯಾಕೆಂದ್ರೆ ಅವರು ಬರೀ ಕರ್ತವ್ಯವನ್ನ ಮಾಡ್ತಾರೆ ಅಲ್ಲಿ. ಆಗ ಅದ್ರ ಹಿಂದೆ ಅವರು ಕೇಳದೇ ಇದ್ರು ಕೊಡ್ತಾರೆ ಅಲ್ವಾ. ಸೊ ಅದು ಬಂದೇ ಬರುತ್ತೆ, ಅದು ಎಲ್ಲಿಗೂ ಹೋಗೋದಿಲ್ಲ. ಅದೇ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ನಾವು ಆ ರೀತಿಯಾಗಿ ನಮ್ಮ ಕರ್ತವ್ಯ ಅಂತ ನಾವು ಯಾವಾಗ ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಡ್ತೇವೋ, ನಿಷ್ಕಾಮ ಕರ್ಮವನ್ನ ಮಾಡ್ತೇವೋ, ಆಗ ಏನಾಗುತ್ತೆ, ಅದು ಬುದ್ಧಿಯು ಸ್ಥಿರವಾಗಿರುತ್ತೆ, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಅಲ್ಲಿ ನಮಗೆ ಗೊಂದಲಗಳು ಬರುವುದಿಲ್ಲ. ಈ ಗೊಂದಲಗಳು ಬರಲಿಕ್ಕೆ ಕಾರಣವೇ ನಮ್ಮ ಚಂಚಲವಾದಂತಹ ಮನಸ್ಸು ಮತ್ತೆ ಈ ಬುದ್ಧಿ. ಹಲವು ಶಾಖೆಗಳನ್ನ ಹೊಂದಿರುವಂತಹದ್ದು. ಬಹುಶಾಖಾಂ ಅನಂತಾಶ್ಚ ಅಂದ್ರೆ ನಿಶ್ಚಯ ಸ್ವಭಾವವಿಲ್ಲದದ್ದು. ಆ ರೀತಿಯಾದಂತಹ ಬಹುಶಾಖೆಯನ್ನು ಹೊಂದಿರುವಂತಹದ್ದು ಮನಸ್ಸು ಇರುತ್ತೆ ಯಾವಾಗ ನಾವು ಅದನ್ನ ವ್ಯವಸಾಯಾತ್ಮಕ, ಅಂದ್ರೆ ಅದನ್ನು ನಾವು ಅದಕ್ಕೆ ಸರಿಯಾದ ಟ್ರೈನಿಂಗ್ ಅನ್ನು ಕೊಡೋದಿಲ್ಲ ಆಗ. ಸೊ ಭಗವಾನುವಾಚ, ಶ್ರೀ ಭಗವಾನುವಾಚ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ. ಸುಮಾ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು. ಸುಮತಿ ಮಾತಾಜಿ ಅವರೇ, ಸುಮಾ ಮಾತಾಜಿ ಕೆಳಗಡೆ ಅವರು ಹ್ಯಾಂಡ್ ರೈಸ್ ಮಾಡಿದ್ರು, ಓದ್ಲಿ. ನೆಕ್ಸ್ಟ್ ಶ್ಲೋಕ ನೀವು ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು. ಧನ್ಯವಾದಗಳು. ಸೊ ಪ್ರಹ್ಲಾದ ರಾಕ್ಷಸ ಕುಟುಂಬದಲ್ಲಿ ಹಿರಣ್ಯಕಶಿಪುವಿನ ಮಗ. ಅವನ ಮನಸ್ಸು ಯಾರಲ್ಲಿತ್ತು? ಹರಿಯಲ್ಲಿತ್ತು. ಹರಿಯಲ್ಲಿ ಮನಸ್ಸಿತ್ತು. ಅವನು ಏನೆಲ್ಲ ಟ್ರೈ ಮಾಡ್ದ, ಹಿರಣ್ಯಕಶಿಪು ಏನೆಲ್ಲ ಮಾಡ್ದ. ಯಾಕೆಂದ್ರೆ ಅವನಿಗೆ ಒಂದೇ ಒಂದು, ಯಾಕೆಂದ್ರೆ ಅವನು ತಾನೇ ದೇವರು ಅನ್ನುವಂಥದ್ದನ್ನು ಒಪ್ಕೊಳ್ಬೇಕು. ಹರಿ ದೇವರಲ್ಲ ಅನ್ನುವಂಥದ್ದು ಹಿರಣ್ಯಕಶಿಪುವಿನ ಇದು. ನೀನು ಇಲ್ಲ, ಪ್ರಹ್ಲಾದ ಹೇಳ್ತಾನೆ ಇಲ್ಲ, ಅವನೇ ದೇವ್. ಸೊ ಅದಕ್ಕೆ ಅವನು ಯಾವಾಗಲೂ ನಾರಾಯಣ ನಾರಾಯಣ ಹರಿಯಲ್ಲಿ ತನ್ನ ಮನಸ್ಸನ್ನ ಇಟ್ಟಿರ್ತಾನೆ. ಅದರಿಂದ ಅವ್ರು ಯಾರು ಏನು ಮಾಡ್ಲಿಕ್ಕೆ ಆಗ್ಲಿ. ಅಂದ್ರೆ ಅಷ್ಟು ಸ್ಥಿತ ಪ್ರಜ್ಞಾ. ಇಲ್ಲಿ ಅದನ್ನೇ ಹೇಳ್ತಾ ಇರುವಂತಹದ್ದು ಏನು? ಆತ್ಮನ್ಯೇವಾತ್ಮನೋ ತುಷ್ಟಃ ಸ್ಥಿತ ಪ್ರಜ್ಞಸ್ಯ ದೋಚ್ಯತೆ. ಆತ್ಮದಲ್ಲಿಯೇ ನಿರತನಾದವನು. ತನ್ನ ಆತ್ಮ ಇಲ್ಲಿ ಯಾವುದೇ ರೀತಿಯಾದಂತಹ ಬಂಧನಕ್ಕೆ ಒಳಗಾಗಿರುವುದಿಲ್ಲ. ಆತ್ಮ ಸ್ವತಂತ್ರವಾಗಿರುತ್ತೆ ಇಲ್ಲಿ. ಅದರಿಂದ ಆತ್ಮದ ನಿಜವಾದ ಗುಣಲಕ್ಷಣ ಸಚ್ಚಿದಾನಂದ ವಿಗ್ರಹ, ಸಚ್ಚಿತ್ ಆನಂದ. ಯಾವಾಗಲೂ ಶಾಶ್ವತವಾಗಿರುವಂತಹದ್ದು ಈ ಆತ್ಮ. ಮತ್ತೆ ಈ ಆತ್ಮ ಅನ್ನುವಂತಹದ್ದು ಎಲ್ಲ ಜ್ಞಾನಗಳನ್ನ ಹೊಂದಿರುತ್ತೆ, ಸಕಲ ಜ್ಞಾನಗಳನ್ನ ಹೊಂದಿರುತ್ತೆ ಭಗವಂತನ ತರ. ಆದ್ರೆ ಅಷ್ಟೇ ಮತ್ತೆ ಅದು ಶಾಶ್ವತವೂ ಹೌದು, ಅಂದ್ರೆ ಆನಂದಮಯವೂ ಹೌದು. ಅದು ನಿಜವಾದ ಆತ್ಮದ ಗುಣಲಕ್ಷಣ. ಆದ್ರೆ ಯಾವಾಗ ಇದು ಅಂದ್ರೆ ಮನಸ್ಸು ಸ್ಥಿರವಾಗಿರುತ್ತೆ, ಯಾವಾಗ ಮನಸ್ಸು ಚಂಚಲ ಮನಸ್ಸು ಅಲ್ಲದೆ ಭಗವಂತನಲ್ಲಿ ಅದು ಸ್ಥಿರವಾಗಿರುತ್ತೆ, ಹರಿಯಲ್ಲಿ ಸ್ಥಿರವಾಗಿರುತ್ತೆ, ಆಗ ಆತ್ಮ ತನ್ನ ನಿಜವಾದ ಗುಣಲಕ್ಷಣ ಆತ್ಮದಲ್ಲೇ ಸಂತುಷ್ಟನಾದಾಗ ಅದನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನು, ಅದು ಭಗವಂತನ ಪ್ರಜ್ಞೆಯಲ್ಲಿ ನಾವಿದ್ದೇವೆ, ಕೃಷ್ಣನ ಪ್ರಜ್ಞೆಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅದರಿಂದ ಮನಸ್ಸಿನ ಕಲ್ಪನೆಗಳಿಂದ, ಈಗ ಉದಾಹರಣೆಗೆ ನೋಡಿ, ಮನಸ್ಸನ್ನ ನಾವೇನ್ ಹೇಳ್ತೇವೆ, ಒಂದು ಯಂತ್ರ. ಅದು ಅಂತರೇಂದ್ರಿಯ. 5 ಇಂದ್ರಿಯಗಳು ನಮಗೆ ಕಣ್ಣಿಗೆ ಕಾಣುವಂತಹದ್ದು. ಒಳಗಡೆ ಸುಪ್ತ ಇಂದ್ರಿಯ, ಈ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಇಂದ್ರಿಯ ಇದೆ, ಅದು ಮನಸ್ಸು.
ಆ ಮನಸ್ಸು ಯಾವಾಗಲೂ ಆಲೋಚನೆ ಇರುತ್ತೆ. ನೀವು ನೋಡಿ ಬೇಕಿದ್ರೆ ಒಂದು ಕ್ಷಣವೂ ಆಲೋಚನೆ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮನಸ್ಸಿಗೆ. ಆ ಮನಸ್ಸನ್ನ ಮೀನಿಂಗ್ ಮೇಕಿಂಗ್ ಮಷೀನ್ ಅಂತಾರೆ, ಅರ್ಥ ಹುಡುಕೋ ಯಂತ್ರ ಅನ್ನುವಂಥದ್ದು, ಅರ್ಥ ಮಾಡುವಂಥ, ಅರ್ಥ ಕಲ್ಪಿಸುವಂತಹ ಯಂತ್ರ, ಮೇಕಿಂಗ್ ಮಷೀನ್. ಸೊ ಆದ್ರಿಂದ ಈ ಮನಸ್ಸು, ಯಾಕೆಂದ್ರೆ ಈ ಮನಸ್ಸಲ್ಲಿ ಹಲವಾರು ರೀತಿಯ ಆಲೋಚನೆಗಳು ಬರುತ್ತೆ. ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ಬಯಕೆ ಆಗತ್ತೆ ಅಲ್ವಾ. ಈಗ ನಾವು ಉದಾಹರಣೆಗೆ ಏನೋ ಒಂದು ತಿನ್ಬೇಕು ಅಂತ ಆಸೆ ಆಗುತ್ತೆ. ಸೊ ಇಂಥಲ್ಲಿ ಒಳ್ಳೆಯ ಸಿಗತ್ತೆ ತಿನ್ಲಿಕ್ಕೆ, ಸೊ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ಬೇಡ. ಯಾಕೆಂದ್ರೆ ಮನಸ್ಸು ಫಸ್ಟು ಅದ್ರ ಬಗ್ಗೆ ಕಲ್ಪನೆ, ಐಸ್ ಕ್ರೀಮ್ ತಿನ್ಬೇಕು ಅನ್ನುವಂತಹ ಒಂದು ಆಲೋಚನೆ. ಆಮೇಲೆ ಇಂದ್ರಿಯ ತೃಪ್ತಿ, ಅದರ ಜೊತೆಗೆ ನಾಲಿಗೆಗೆ ರುಚಿ ಆಗಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಅವನು ಏನು ಮಾಡ್ತಾನೆ, ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋದಕ್ಕೆ ನೋಡ್ತಾನೆ. ಆದರೆ ಆ ನಾಲಿಗೆಗೆ ರುಚಿ ಆಗಿಲ್ಲ ಅಂದರೆ ಅವನಿಗೇನಾಗುತ್ತೆ, ಕೋಪ ಬರುತ್ತೆ. ಇದು ಆಮೇಲೆ ಏನಾಗುತ್ತೆ ಅನ್ನುವಂಥದ್ದು ನಾವು ನೆಕ್ಸ್ಟ್ ನೋಡೋಣ. ಸೊ ಧ್ರುವ ಮಹಾರಾಜನು ಹಾಗೆ. ಧ್ರುವ 5 ವರ್ಷದ ಬಾಲಕ, ಅನನ್ಯ ಮನಸ್ಸಿನಿಂದ ಅವನು ಭಗವಂತನನ್ನ 6 ತಿಂಗಳಲ್ಲಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ನಾರದರ ಮಾರ್ಗದರ್ಶನದಲ್ಲಿ ಅವನ ತಪಸ್ಸನ್ನ ಮಾಡ್ತಾನೆ. ಆ ರೀತಿಯಾಗಿ ಅವರಿಗೆ 6 ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. 36 ವರ್ಷ ರಾಜ್ಯವನ್ನ ಆಳ್ತಾನೆ. ಆಮೇಲೆ ಧ್ರುವ ಪದವಿಯನ್ನ ಪಡೆದು ವೈಕುಂಠ ಲೋಕದಲ್ಲಿ ತನ್ನದೇ ಆದ ಒಂದು ಲೋಕ ಅವನಿಗೆ ಭಗವಂತನಿಂದ ಕೊಡುತ್ತಾರೆ. ಶ್ರೀಲಾ ಪ್ರಭುಪಾದರು ಈ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರು. ಸೊ ಇವರಿಗೂ ಸಹಿತ ಅಂತಹ ಒಂದು, ನಾನು ನಿಮ್ಗೆ ಹೇಳಿದೆ, ಅವರಿಗೆ ಸ್ಟಾರ್ಟಿಂಗಲ್ಲಿ 2 ಸಲ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆ ಸಮಯದಲ್ಲಿ ಏನೂ ಇಲ್ಲ. ಅಮೇರಿಕಕ್ಕೆ ಹೋದ್ರು ಯಾರೂ ಇಲ್ಲ ಅಲ್ಲಿ. ಹೇಗೋ ಒಂದು ಟಿಕೆಟ್ ಮಾಡಿಕೊಂಡು ಆ ಒಂದು ಹಡಗಿನಲ್ಲಿ ಹೋಗ್ತಾರೆ, ಸಾಮಾನು ತೆಗೆದುಕೊಂಡು ಹೋಗೋ ಹಡಗಿನಲ್ಲಿ, ಗೂಡ್ಸ್ ಶಿಪ್, ಅದರಲ್ಲಿ ಹೋಗ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು? ಸೊ ಹಂತ ಹಂತವಾಗಿ ಅವರು ಕೆಲವು ಸಮಯ, ಯಾಕೆಂದ್ರೆ ಅವರು ದೃಢ ನಿಶ್ಚಯ, ಅವರ ಗುರುಗಳ ಆದೇಶ ಆಗಿದೆ ಅವರಿಗೆ. ತನ್ನ ಗುರುಗಳು ಅಂದ್ರೆ ಯಾರು? ಗುರು ಅಂದ್ರೆ ಪರಂಪರೆಯಲ್ಲಿ ಬಂದಂತಹ ಗುರು ಸಾಕ್ಷಾತ್ ಭಗವಂತನ ವಾಣಿಯನ್ನೇ ಅವರು ಹೇಳ್ತಾರೆ. ಅವರು ಭಗವಂತನ ವಾಣಿಯನ್ನ ಬಿಟ್ಟು ಅಥವಾ ಶಾಸ್ತ್ರವನ್ನ ಬಿಟ್ಟು ಶಾಸ್ತ್ರದ ಹೊರಗೆ ಏನು ಹೇಳೋದೇ ಇಲ್ಲ. ಅದು ಮಾತಿನ ತಪಸ್ಸು ಅಂತ ಹೇಳ್ತಾರೆ, ಅದು ಬರುತ್ತೆ ಮುಂದೆ. ಸೊ ಆದರೆ ಅಂತಹ ಒಂದು ಸ್ಥಿರ ಸಂಕಲ್ಪ, ದೃಢ ನಿಶ್ಚಯದಲ್ಲಿ ಅವರು ಹೋಗಿ ಇವತ್ತು ಇಸ್ಕಾನ್ ನಲ್ಲಿ ನೀವು ನೋಡ್ಬೋದು ಎಂತೆಂಥವರು ಸನಾತನ ಧರ್ಮದಲ್ಲಿ ಅಂದ್ರೆ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಹರಿನಾಮ ಸ್ಮರಣೆಯನ್ನ ಮಾಡ್ತಾರೆ. ಪ್ರಪಂಚದಾದ್ಯಂತ ಯಾವ ಗಡಿ ಧರ್ಮ ಯಾವುದೇ ಒಂದು ಅದರ ಚೌಕಟ್ಟಿಲ್ಲ. ಅಲ್ಲಿ ಸ್ಥಿರ ಮನಸ್ಸನ್ನ ಭಗವಂತನಲ್ಲಿ ಕೃಷ್ಣನಲ್ಲಿ ಹೊಂದಿದ್ದು ಕೃಷ್ಣ ಪ್ರಜ್ಞೆಯನ್ನ ಹೇಳುವುದೇ. ಅದು ಚೈತನ್ಯ ಮಹಾಪ್ರಭುಗಳು ಈ 500 ವರ್ಷಗಳ ಹಿಂದೆ ಅವರನ್ನ ಭಗವಂತನ ರಹಸ್ಯ ಅವತಾರ ಅಂತಾನೆ ಕರೀತಾರೆ. ಯಾಕೆಂದ್ರೆ ಚೈತನ್ಯ ಚರಿತಾಮೃತ ಒಂದು ಗ್ರಂಥದಲ್ಲಿ ಅವ್ರ ಬಗ್ಗೆ ಡಿಟೇಲ್ ಆಗಿ ಹೇಳಲಾಗಿದೆ. ಏನೆಲ್ಲ ಪವಾಡಗಳು ನಡೀತು ಅನ್ನುವಂಥದ್ದು. ಅವರು ಸಂಕೀರ್ತನೆಯ ಆಂದೋಲನವನ್ನ ಮಾಡ್ತಾ ಇದ್ರು. ಸಂಕೀರ್ತನೆಯ ಆಂದೋಲನ ಅಂದ್ರೆ ಎಲ್ಲ ಕಡೆ ಹೋಗಿ ಹರಿನಾಮ ಸ್ಮರಣೆಯನ್ನ ಹಾಡುವುದು, ಕೇಳುವುದು. ಅವರು ಎಲ್ಲರಿಗೂ ಹೇಳ್ತಾರೆ, ಬರೀ ಹರಿನಾಮ ಸ್ಮರಣೆ ಮಾಡಿ ಸಾಕು, ಬೇರೆ ಏನೂ ಬೇಡ. ಹರಿ ಬೋಲ್, ಹರಿ ಬೋಲ್ ಅಂದ್ರೆ ಹರಿಯ ಹೆಸರನ್ನ ಹೇಳಿ ಅಂತ. ಅಷ್ಟು ಹೇಳಿದ್ರೆ ಸಾಕು ನೀವು, ಬಾಕಿ ಎಲ್ಲ ಆಟೋಮೆಟಿಕಲಿ ಭಗವಂತ ನೋಡ್ಕೊಳ್ತಾನೆ ಮುಂದಿಂದು ಅನ್ನುವಂಥದ್ದನ್ನ. ಅಂತಹ ಒಂದು ಸ್ಥಿರ ಪ್ರಜ್ಞೆಯಲ್ಲಿ ಅವರು ಇಡೀ ಭಗವದ್ಗೀತೆಯನ್ನ, ಭಾಗವತಮನ್ನ ಪ್ರಪಂಚದಾದ್ಯಂತ ಎಷ್ಟೋ, ನೀವು ಯಾವುದೇ ಒಂದು ಇಸ್ಕಾನ್ ಟೆಂಪಲ್ ನೋಡಿ ಈಗ ವರ್ಲ್ಡ್ ಓವರ್, ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಅಲ್ಲಿಯ ರೀತಿ ರಿವಾಜುಗಳು ಅಂದ್ರೆ, ಇಸ್ಕಾನಿನಲ್ಲಿ ನೀವು ದೀಕ್ಷೆ ತೆಗೆದುಕೊಳ್ಬೇಕಾದ್ರೆ ಭಕ್ತಿಯ ಅಂದ್ರೆ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂದ್ರೆ ನಿಯಂತ್ರಕ ತತ್ವಗಳು ಅಂತಾರೆ. ಒಂದು ಪರಸ್ತ್ರೀ ಸಂಘ, ಮಾಂಸ ಭಕ್ಷಣೆ, ಮದ್ಯಪಾನ, ಜೂಜಾಟ 4 ಮಾಡುವಾಗಿಲ್ಲ. ಅದಾದ್ಮೇಲೆ ಎಷ್ಟು ಏಕಾದಶಿಯ ವ್ರತವನ್ನ ಮಾಡ್ತಾರೆ. ಮತ್ತೆ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಏಳಲೇಬೇಕು ಕಂಪಲ್ಸರಿಲಿ. ಭಗವಂತನ ದರ್ಶನ, ಆರತಿ, ಮಂಗಳಾರತಿ, ಅವನ ಸಂಕೀರ್ತನೆ ಆಗ್ಲೇಬೇಕು, ಜಪ ಆಗ್ಲೇಬೇಕು. 16 ರೌಂಡ್ ಜಪ. ಈಗ ನಮಗೆಲ್ಲ ಇದೆ, ನಾವಿಲ್ಲಿ ಇವತ್ತು ಈ ಒಂದು ಕ್ಲಾಸ್ ತೆಗೆದುಕೊಳ್ಳಿಕ್ಕೆ ನಮಗೆ ಒಂದು ಅರ್ಹತೆ ಇದ್ರೆ ಅದು ಶ್ರೀಲಾ ಪ್ರಭುಪಾದರ ಆಶ್ರಯ, ಮತ್ತೆ ಅವರು ಈ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಹರೇ ಕೃಷ್ಣ ಮಹಾಮಂತ್ರ
ನಾವು ಪ್ರತಿನಿತ್ಯ 16 ರೌಂಡ್ ಮಾಡಲೇಬೇಕು. ನಮಗೆ ಅದು ಕ್ವಾಲಿಫೈ ಮಾಡಿ ಇಲ್ಲಿ ಟೀಚರ್ ಆಗಲಿ ನಮ್ಮ ಭಗವದ್ಗೀತೆ ಬಗ್ಗೆ ಹೇಳಲಿಕ್ಕೆ ನಮಗೆ ಒಂದಷ್ಟು ಸ್ವಲ್ಪವಾದರೂ 1% ಆದರೂ ಒಂದು ಹಿಂಗೆ ಅರ್ಹತೆ ಇದೆ ಅಂದರೆ ಅದೇ ಕಾರಣ, ಮತ್ತೆ ಬೇರೆ ಯಾವುದೂ ಇಲ್ಲ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಹರೇ ಕೃಷ್ಣ. ಸುಮತಿ ಮಾತಾಜಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಸೊ ನಾವು ಮನಸ್ಸಿಗೆ ಅಥವಾ ಇಂದ್ರಿಯ ತೃಪ್ತಿಗೆ ಬರುವಂತಹ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಏನಾಗುತ್ತೆ, ಅದ್ರ ಮೇಲೆ ಅದನ್ನು ಈಡೇರಿಸಿಕೊಳ್ಳುವಂತಹ ಆಸಕ್ತಿ ಬರುತ್ತೆ. ಆದರೆ ಅದ್ರ ಬಗ್ಗೆ ನಾವು ಪ್ರಯತ್ನನೂ ಪಡ್ತೇವೆ. ಆ ಪ್ರಯತ್ನ ಪಟ್ಟು ಏನಾಗುತ್ತೆ, ಆ ಕಾಮ ಈಡೇರದೇ ಇದ್ದಾಗ ಕ್ರೋಧ ಬರುತ್ತೆ. ಆದರೆ ಈ ಕಾಮ ಈಡೇರಿದ್ರೂ ಸಹಿತ ಅದೊಂದು ಕ್ಷಣಿಕ, ಮತ್ತೆ ಮತ್ತೆ ಅದರ ಆಸೆ ಬರ್ತಾನೆ ಇರುತ್ತೆ. ಆದ್ರಿಂದ ಈ ಕ್ರೋಧ ಉದ್ಭವ ಆಗುತ್ತೆ. ಈ ಕ್ರೋಧಾದ್ಭವತಿ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡದೇ ಇದ್ದವ್ರು ಓದ್ತೀರಾ? ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಕ್ರೋಧದಿಂದ ಸಮೂಹವು ಉಂಟಾಗುತ್ತದೆ. ಸಮೂಹದಿಂದ ಸ್ಮೃತಿಯು ಭ್ರಮೆಯುಂಟಾಗುತ್ತದೆ. ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಈ ಐಹಿಕ ಪ್ರಪಂಚದಲ್ಲಿ ಏನಿದೆ ಗೊತ್ತಾ? ಆಹಾರ ನಿದ್ರಾ ಭಯ ಮೈಥುನ. ಆಹಾರ ಉಣ್ಣೋದು ತಿನ್ನೋದು, ಭಯ ಅಂದ್ರೆ ನಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತಹದಕ್ಕೆ, ಮೈಥುನ ಮಕ್ಕಳು ಮಾಡುವಂತಹದ್ದು, ನಿದ್ರೆ ಮಾಡುವಂತಹದ್ದು, ರೆಸ್ಟ್. ಇಷ್ಟಕ್ಕೋಸ್ಕರ ನಾವು ಬದುಕ್ತೇವಾ? ಇಷ್ಟಕ್ಕೆ ನಾವು ಮನುಷ್ಯರಾಗ್ಬೇಕಾ? ಇದು ಪ್ರಾಣಿಗಳಲ್ಲೂ ಮಾಡ್ಬೋದು. ಶ್ರೀಲಾ ಪ್ರಭುಪಾದರು ಹೇಳ್ತಾರೆ, ಇಷ್ಟಕ್ಕೆ ಮಾಡ್ಬೇಕು ಅಂದ್ರೆ ನೀನ್ ಯಾಕೆ ಮನುಷ್ಯನಾಗಿ ಹುಟ್ಟಬೇಕು? ಮನುಷ್ಯ ಜನ್ಮ ಸುಮ್ಮನೆ ಸಿಗೋದಲ್ಲ. ಎಷ್ಟೋ ಲಕ್ಷಾಂತರ ಹುಟ್ಟು ಸಾವಿನ ನಂತರ ನಮಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿರಬಹುದು. ನಾವು ಮತ್ತೆ ಮನುಷ್ಯರಾಗಿಯೇ ಹುಟ್ಟಬೇಕು ಅಂತ. ಆದರೆ ಮತ್ತೆ ಅಂದ್ರೆ ಇನ್ನೊಂದು ಜನ್ಮದಲ್ಲಿ ನಾವು ಪರಿಶುದ್ಧತೆ ಆಗಿಲ್ಲ ಅಂದ್ರೆ, ಮತ್ತೆ ನಾವು ಅಂದ್ರೆ ಕೊನೆಯದಾಗಿ ನಮಗೆ ಮೋಕ್ಷ ಬೇಕು, ಮತ್ತೆ ಈ ಹುಟ್ಟು ಸಾವು ಬೇಡ ಅಂತ ಇದ್ರೆ ನಾವು ಹರಿನಾಮ ಸ್ಮರಣೆ ಒಂದೇ ಇದು. ನೀವು ನೋಡ್ಬೋದು, ದಾಸವರಣ್ಯರು ಸಹಿತ ಅದನ್ನೇ ಹೇಳ್ತಾರೆ. ಯಾರು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೋ, ಯತಿವರಣ್ಯರು ಯಾರೇ ಇರಲಿ, ಅವರೆಲ್ಲ ಹೇಳೋದಷ್ಟೇ, ಕೊನೆಯದಾಗಿ ನಮಗೆ ಹರಿಯ ಪಾದವನ್ನು ನಾವು ಸೇರಬೇಕು, ಹರಿಯನ್ನ ನೋಡಬೇಕು, ಅದಕ್ಕೆ ಮೋಕ್ಷ ಅಂತ ಕರೆಯೋದು. ಮತ್ತೆ ಆ ಜೀವಿಗೆ ಈ ಐಹಿಕ ಪ್ರಪಂಚದಲ್ಲಿ ಈ ಭೌತಿಕ ಶರೀರ ಸಿಗುವುದಿಲ್ಲ. ಇಲ್ಲ ಅಂದ್ರೆ ಏನಾಗತ್ತೆ, ಈ ರೀತಿಯಾಗಿ ಇದು ಏನೋ ಕಾಮ ಮಾಡುವಂತಹದ್ದು, ಕಾಮದಿಂದ ಕ್ರೋಧದಿಂದ ಸ್ಮೃತಿ ಭ್ರಂಶೆ ಅಂದ್ರೆ ಸ್ಮೃತಿ ಭ್ರಮಣೆ ಆಗುವಂತಹದ್ದು, ಮತ್ತೆ ನಾವು ಇಲ್ಲಿ ನಮ್ಮನ್ನು ನಾವು ಹಿನೈಸಿಕೊಳ್ಳುವಂತಹದ್ದು, ಕೆಳಗೆ ಬೀಳಿಸ್ಕೊಳ್ಳುವಂತಹದ್ದು, ಬುದ್ಧಿ ನಾಶ ಮಾಡಿಕೊಳ್ಳುವಂತಹದ್ದು, ಮತ್ತೆ ಮತ್ತೆ ಹೀಗೆ ಐಹಿಕ ಪ್ರಪಂಚದಲ್ಲಿ ಮತ್ತೆ ಮುಳುಗಿರುವಂತಹದ್ದು. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇಶಯನಂ. ಸೊ ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಮತ್ತೆ ಮತ್ತೆ ಹೋಗಿ ಕೂತ್ಕೊಳ್ಳೋದು, ಅಂದ್ರೆ ಜಠರದಲ್ಲಿ ಹುಟ್ಲಿಕ್ಕೆ ರೆಡಿ ಆಗ್ಲಿಕ್ಕೆ. ಸೊ ಇಷ್ಟೇ ನಾವು ಮಾಡ್ತಾ ಇರುವಂತಹದ್ದು. ಅದರಿಂದ ಇದನ್ನ ಬಿಟ್ಟು ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ನಿಮಗೆ ಕಷ್ಟ ಕಾರ್ಯಪಣ್ಯಗಳು ಇದ್ದಿದ್ದೆ. ಇದು ದುಃಖಾಲಯ ಅಶಾಶ್ವತಂ ಅಂತ ಹೇಳ್ತಾನೆ ಭಗವಂತ. ಮುಂದಿನ ಅಧ್ಯಾಯಗಳು ನಿಮ್ಗೆ ಅರ್ಥ ಆಗತ್ತೆ. ಈ ಐಹಿಕ ಪ್ರಪಂಚ ಅನ್ನುವಂತಹದ್ದೇ ದುಃಖಾಲಯಂ ಅಶಾಶ್ವತಂ. ಇದು ದುಃಖದ ಆಲಯ ಇದು, ಮತ್ತೆ ಇದು ಶಾಶ್ವತವಾದದ್ದಲ್ಲ ಅನ್ನುವಂಥದ್ದನ್ನು ಸಹಿತ ಹೇಳ್ತಾನೆ. ಅದರಿಂದ ಈ ರೀತಿಯಾಗಿ ಅವನು ಭ್ರಮೆಯಲ್ಲಿ ಮುಳುಗಿದಾಗ, ಇದೆಲ್ಲ ಭ್ರಮೆ, ಇಲ್ಯೂಷನ್ಸ್. ನಾವು ತಿಳ್ಕೊಳ್ತೇವೆ ಕ್ಷಣಿಕ ಸುಖ, ಇದೇ ಪರ್ಮನೆಂಟ್ ಸುಖ ಅಂತ. ನಮಗೆ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿದ್ರೆ ಸುಖನ, ನಾನು ಬಹಳ ಸುಖವಾಗಿರ್ತೇನೆ ಅನ್ನುವಂಥದ್ದು ಎಲ್ಲ ಅದು ಭ್ರಮೆ. ದುಡ್ಡಿದ್ದವ್ರು ಯಾರಾದ್ರೂ ಸುಖವಾಗಿದ್ದಾರಾ? ಹರೇ ಕೃಷ್ಣ. ಇಂದ್ರಿಯ ವಸ್ತು, ಆಸಕ್ತಿ, ಕಾಮ, ಕ್ರೋಧ, ಭ್ರಮೆ, ಸ್ಮರಣೆಯ ವಿಸ್ಮಯ ಅಂದ್ರೆ ಭ್ರಮೆ, ಬುದ್ಧಿನಾಶ, ಆಮೇಲೆ ನಾವು ಮತ್ತೆ ಹುಟ್ಟುವಂತಹದ್ದು, ಐಹಿಕ ಪ್ರಪಂಚದಲ್ಲಿಯೇ ಮತ್ತೆ ಹುಟ್ಟುವಂತಹದ್ದು. ಆದರೆ ಭಗವಂತನ ಪ್ರಜ್ಞೆಯಿಂದ ನಾವು ಖಂಡಿತವಾಗಿಯೂ ಇದೇ ಜನ್ಮದಲ್ಲಿ
ಭಕ್ತಿಯನ್ನ ಮಾಡಿಕೊಂಡು ನಾವು ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಅದು ಹೇಗೆ ಅನ್ನುವುದಕ್ಕೆ ನೀವು 8ನೇ ಅಧ್ಯಾಯದವರೆಗೆ ಕಾಯಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಸಹಾನುಭೂತಿಗೆ ಹೇಳ್ತಾನೆ, ನಾವು ದೇಹವಲ್ಲ ಆತ್ಮ ಅನ್ನುವಂತಹದ್ದು. ಅದರಿಂದ ನೀನು ಎದ್ದೇಳು ಯುದ್ಧ ಮಾಡು. ಸಂತೋಷವಿಲ್ಲ ಸ್ವರ್ಗ ಅಥವಾ ರಾಜ್ಯ, ನೀನು ಯುದ್ಧ ಮಾಡಿ ನಿನ್ನ ಕರ್ತವ್ಯ ಮಾಡು. ಪಾಪ ಚಟುವಟಿಕೆಗಳು ಭಯ, ಭಕ್ತಿಯಲ್ಲಿ ಭಗವಂತನಿಗೋಸ್ಕರ ಮಾಡಿದಂತಹ ಯಾವುದೇ ಕರ್ಮದಲ್ಲಿ ನಮಗೆ ಪಾಪದ ಲೇಪವಿಲ್ಲ ಅನ್ನೋದನ್ನ ಹೇಳ್ತಾನೆ. ಕುಟುಂಬ ಸಂಪ್ರದಾಯದ ನಾಶಕ್ಕೆ ನಾವು ಆದರ್ಶಪ್ರಾಯರಾಗಬೇಕು. ನಾವು ಹೇಗೆ ಎಲ್ಲ ವೇದಗಳ ಹಿಂದಿನ ಉದ್ದೇಶ ಭಗವಂತನನ್ನು ಅರಿಯುವಂತಹದ್ದು, ಅದನ್ನು ಭಕ್ತಿಯನ್ನು ಮಾಡುವುದು ಸಹಿತ ಭಗವಂತನ ಅರಿಯುವಂತಹದ್ದು. ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಹಿರಿಯ ತಲೆಗಳು ಸಹಿತ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಆ ರೀತಿಯಾಗಿ ನೀನು ಅದಕ್ಕೆ ವರ್ಣಶಂಕರದ ಬಗ್ಗೆ ನೀನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವನಿಗೆ ಹೇಳ್ತಾನೆ. ನಿರ್ಣಯದ ಬಗ್ಗೆ ಹೇಳ್ತಾನೆ. ದೃಢ ನಿಶ್ಚಯದಿಂದ ಇರುವಲಿಕ್ಕೆ ಏನು ಮಾಡಬೇಕು? ನಾವು ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಭಗವಂತನಲ್ಲಿ ಸ್ಥಿರಗೊಳಿಸಬೇಕು. ಯಾಕೆ ಇದು ಯಾವುದು ನಮ್ಮದಲ್ಲ ಅನ್ನುವಂಥ ನಾವು ಅರಿತುಕೊಳ್ಬೇಕು. ಸೊ ಅದರಿಂದ ಈ ರೀತಿಯಾಗಿ ಮಾಡೋದರಿಂದ ಖಂಡಿತವಾಗಿ ನಾವು ಈ ಜನ್ಮ ಮೃತ್ಯು ಜರಾ ವ್ಯಾಧಿ, ಈ ಜನನ ಮರಣದ ಚಕ್ರದಿಂದ ಹೊರಗೆ ಬರಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಹಾಕಿ. ಅಟೆಂಡೆನ್ಸ್ ದಯವಿಟ್ಟು ಕಂಪಲ್ಸರಿ ಇದೆ. ದಯವಿಟ್ಟು ಅಟೆಂಡೆನ್ಸ್ ಹಾಕಿ. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸೊ ನಾವು ನಾಳೆಯಿಂದ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಈ ಕ್ಲಾಸ್ ಆದಮೇಲೆ ಜಪಿಸೋಣ. ಯಾರಿಗೆ ಕ್ಲಾಸ್ ಮುಗಿದ ಮೇಲೆ ನಿಮ್ಮ ಕ್ವಶನ್ ಆನ್ಸರ್ ಆದಮೇಲೆ ನಾವು ಸ್ಟಾರ್ಟ್ ಮಾಡುವಂಥದ್ದು. ಯಾರಿಗೆ ಲೀವ್ ಆಗಲಿಕ್ಕಿದೆ, ಬೇರೆ ಕೆಲಸಗಳಿದೆ, ನೀವು ಲೀವ್ ಆಗ್ಬೋದು ಆವಾಗ. ಆದರೆ ದಯವಿಟ್ಟು ನನ್ನ ಇನ್ವಿಟೇಷನ್ ಅಂದರೆ ಒಂದು ಎಲ್ಲ ಕ್ಲಾಸನ್ನು ತಪ್ಪದೆ ಅಟೆಂಡ್ ಮಾಡಿ, ಯಾವುದನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಒಂದೊಂದು ವಿಶೇಷವಾದ ಸಂಗತಿಗಳಿವೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ನಮ್ಮ ಜೀವನಕ್ಕೆ ಸಹಾಯವಾಗುವಂಥದ್ದು. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಒಂದು ರೌಂಡ್ ನಾವೇನು ಯಾವಾಗ ಜಪ ಮಾಡ್ತೀವಿ ಅದಕ್ಕೂ ಸಹಿತ ಇರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ಈಗ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಗುರುಜಿ, ನಾಳೆ ಏಕಾದಶಿ ಇದೆ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಏಕಾದಶಿ ಹಾ. ಭಗವಂತನಿಗೆ 11ನೆಯ ತಿಥಿ. ಅದು ಪ್ರತಿ ತಿಂಗಳಲ್ಲಿ 2 ಸಲ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಒಂದು, ಕೃಷ್ಣ ಪಕ್ಷದಲ್ಲಿ ಒಂದು. ಅಂದರೆ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಬರುವಂಥದ್ರಲ್ಲಿ ಏಕಾದಶಮಿಯ ನಂತರ ಏಕಾದಶಿ 11ನೇದು. ಮತ್ತು 2 ಸಲ ಬರುತ್ತೆ. ಅದು 2 ಸಲನೂ ಏಕಾದಶಿಯ ಉಪವಾಸ. ಅಂದರೆ ಅದು ಉಪವಾಸ ಅಂದರೆ ಏನು? ನಾವು ಆದಷ್ಟು ಭಗವಂತನಿಗೆ ಹತ್ತಿರವಾಗುವಂಥದ್ದು. ಆ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸನ್ನ ಹಿಡಿತದ ಬರುತ್ತೆ ಮತ್ತು ನಮ್ಮ ಆರೋಗ್ಯವೂ ಸಹಿತ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೈನ್ಸು ಸಹಿತ ಪ್ರೂವ್ ಮಾಡಿದೆ. ಅಂದ್ರೆ ಉಪವಾಸ ಹೇಗೆ ಮಾಡೋದು ಅಂದ್ರೆ ದಶಮಿಯ ಸಾಯಂಕಾಲದಿಂದ ಸಾಯಂಕಾಲ ಸೂರ್ಯಾಸ್ತದ ನಂತರದಿಂದ ದ್ವಾದಶಿಯ ಬೆಳಗ್ಗೆ ತನಕ ಉಪವಾಸ ಮಾಡಬೇಕು. ಉಪವಾಸದಲ್ಲಿ ಬೇರೆ ಬೇರೆ ರೀತಿ ಇದೆ. ಎಲ್ಲರೂ ಅದು ನಿರ್ಜಲ ಇದೆ. ನಿರ್ಜಲ ಅಂದ್ರೆ ನೀರನ್ನು ಸಹಿತ ತೆಗೆದುಕೊಳ್ಳದೆ ಉಪವಾಸ ಮಾಡುವಂತಹದ್ದು. ಅಲ್ಲಿ ಸಜಲನೂ ಇದೆ, ನೀರನ್ನು ತೆಗೆದುಕೊಳ್ಳಬಹುದು. ಅಥವಾ ಯಾವುದಾದ್ರೂ ಒಂದು ದ್ರವ ರೂಪದ ಕೆಲವೊಂದು ಲೈಕ್ ಈ ಕೋಕೋನಟ್ ವಾಟರ್, ನೀರು, ಟೆಂಡರ್ ಕೋಕೋನಟ್ ಜ್ಯೂಸಸ್ಸು ಅದನ್ನೆಲ್ಲ ತಗೋಬಹುದು. ಸಜಲ ದ್ರವ ರೂಪದ ಯಾವುದಾದ್ರೂ ಇದು ನೀರಿನ ಜೊತೆಗೆ ಅದನ್ನು ತೆಗೆದುಕೊಳ್ಬಹುದು. ಮತ್ತೆ ಇನ್ನು ಅದು ಆಗಿಲ್ಲ, ಏನಾದರೂ ತಿನ್ಬೇಕಂದ್ರೆ ಫಲಗಳನ್ನು ತಿನ್ಬೇಕು, ಧಾನ್ಯಗಳನ್ನು ತಿನ್ನಬಾರ್ದು. ಮತ್ತೆ ಕೆಲವು ಉಪವಾಸ ಮಾಡದೆ ಉಪವಾಸದ ಐಟಮ್ ಅಂತ ನಾವು ಕೆಲವು ಸಾಬುದಾಣ ವಡ ಆ ರೀತಿ ಅದು ಅಲ್ವಾ, ಈಗ ಗೆಣಸು ಅಥವಾ ಪೊಟ್ಯಾಟೊ ಸೊ ಸ್ಮ್ಯಾಶ್ ಮಾಡಿಕೊಂಡು ಆ ರೀತಿಯಾಗಿ ತಗೋಬಹುದು. ಆದರೆ ಯಾವುದೇ ಕಾಳು ಬೇಳೆ ಆ ಥರದ್ದನ್ನೆಲ್ಲ ಸೇವಿಸಬಾರ್ದು. ಸೊ ಅದರಿಂದ ಏನಾಗುತ್ತೆ, ನಮ್ಮ ಇಂಟರ್ನಲ್ ಆರ್ಗನ್ಸು ಅದೇ. ಯಾಕೆಂದರೆ ಮನಸ್ಸನ್ನು ಹಿಡಿತದಲ್ಲಿ ತರಲಿಕ್ಕೆ ನಾವು ಸೇವಿಸುವ ಆಹಾರವೂ ಒಂದು ಕಾರಣ. ಅದರಿಂದ ಅದನ್ನು ನಾವು ನೋಡುವ ನೆಕ್ಸ್ಟ್ ಮುಂದಿನ ಅಧ್ಯಾಯಗಳಲ್ಲಿ. ಆದರೆ ಏಕಾದಶಿಯನ್ನು ಈ ರೀತಿಯಾಗಿ ಮಾಡಬಹುದು.
ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ಗುರುಜಿ ಏಕಾದಶಿ ಪೂಜೆ ವ್ರತವನ್ನು ಮಾಡ್ಬೇಕಾ ಅಥವಾ ನಾವು ಉಪವಾಸ ಮಾತ್ರ ಮಾಡಿ? ಪೂಜೆ ನೀವು ದಿನಾನೂ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡಿ, ಭಗವಂತನ ಪೂಜೆ ಮಾಡಿ. ಪೂಜೆ ಮಾಡ್ತಾ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಉಪವಾಸ ಮಾಡಿ. ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ನಾವು ಏಕಾದಶಿ ದಿವಸದಂದು ಎಷ್ಟಾಗತ್ತೋ ಅಷ್ಟು ಜಾಸ್ತಿ ಜಪ ಮಾಡಬಹುದು ಅಂತ ಹೇಳ್ತೇವೆ. ಇಲ್ಲ ನೀವು ಪೂಜೆ ಮಾಡ್ತೀರಾ ಮಾಡಿ, ಏನೂ ತೊಂದರೆ ಇಲ್ಲ. ನಿಮ್ಮ ನಿಜ ಜೀವನದ ಬಾಕಿ ಕೆಲಸಗಳೆಲ್ಲ ಹೇಗಿದೆ ಹಾಗೆ ನಡೀಲಿ, ಆದರೆ ಆಹಾರ ಸೇವನೆ ಮಾತ್ರ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಓಕೆ, ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥ ರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿಂದ ನೆರೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ. ನಾಳೆ ಮತ್ತೆ ಇದೇ ಸಮಯ ಭೇಟಿಯಾಗೋಣ. ತಪ್ಪದೆ ಬೇಗ ಜಾಯ್ನ್ ಆಗಿ. ಬೇಗ ಜಾಯ್ನ್ ಆದರೆ ಬೇಗ ಎಂಡ್ ಮಾಡ್ಬೋದು. ನಿಮಗೂ ರಾತ್ರಿ ಜಾಸ್ತಿ ಹೊತ್ತು ಕೂತ್ಕೊಳ್ಬೇಕಂತಿಲ್ಲ ಇಲ್ಲಿ ಅಲ್ವಾ? ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶುಭರಾತ್ರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ರುದ್ರಾಕ್ಷಿನ ಜಪ ಮಾಡ್ಬೋದ್ರಿ? ಮಾಡಿ. ತುಳಸಿ ಮಣಿ ಇದ್ರೆ ಒಳ್ಳೇದು. ಕೃಷ್ಣನಿಗೆ ತುಳಸಿ ಮಣಿ. ತುಳಸಿ ಮಣಿ ಮಾಡ್ಬೋದು. ರುದ್ರಾಕ್ಷಿ ಇಟ್ಕೊಂಡು ಮಾಡಿ, ಏನು ತೊಂದರೆ ಇಲ್ಲ. ಶಿವರೂಪಾಯ ವಿಷ್ಣುವೇ ವಿಷ್ಣು ರೂಪಾಯ ಅಂದ್ರೆ ಅಂದ್ರೆ ಶಿವ ವಿಷ್ಣು ಬೇರೆ ಅಲ್ಲ. ಓಕೆ, ಅದ್ರ ಬಗ್ಗೆ ಅವನು 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನು ಈ ನಾನು ಶಿವ ಅಂತ ಭಗವಂತನೇ ಹೇಳ್ತಾನೆ. ಸೊ ಅವನು ಒಂದು ಭಗವಂತನ ಶಕ್ತಿ. ಅದ್ರ ಬಗ್ಗೆ ಏನು ಇದು ಮಾಡಬೇಡಿ. ಸೊ ನೀವು ರುದ್ರಾಕ್ಷಿಯಲ್ಲಿ ಜಪ ಮಾಡಿ ಅಥವಾ ತುಳಸಿ ಮಣಿ, ಆದ್ರೆ ತುಳಸಿ ಮಣಿ ಶ್ರೇಷ್ಠ. ಕೃಷ್ಣನಿಗೆ ತುಳಸಿ ಮಣಿ ಶ್ರೇಷ್ಠ. ಧನ್ಯವಾದ ಪ್ರಭುಜಿ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ.